Hi Arun, welcome to my live. Hi, good morning ಅಕ್ಕ ಬಂದಿರು ತಿನ್ನೆಯಾರ ಅಕ್ಕ ಬಂದಿರು ಟೆಲ್ ಮಿ ಅಕ್ಕ ತಿಂತ ನಾನು ತಿನ್ನೋರು ಮಲ್ತದಿದ್ದೆ. ನಿಮ್ದಾಯ್ತಾ ಅರುಣ್ ಅವರೇ? ನಿಮ್ದು ಕಾಫಿ ಆಯ್ತಾ? ವೆಲ್ಕಮ್ ಟು ಮೈ ಲೈವ್. ಅರುಣ್ ಅವರೇ ಹೋದ್ರಾ? ಬರಿದಾದ ನನ್ನ ಬಾಳಲ್ಲಿ ಬಂದೆ ಬರಿದಾದ ನನ್ನ ಬಾಳಲ್ಲಿ ಬಂದೆ ನಿನ್ನ ಮದುವೆ ಮಂಟಪ ನಾನೇ ಕಟ್ಟಿರುವೆ ತರುವೆ ಇಕೋ ನಿನ್ನಯ ಮಗುವಿದು ನಿನ್ನ ಬಿಟ್ಟು ಹೋಗದು ಕಾಲ ನೋಡಲಿ ಎಲ್ಲ ಚೈತ್ರವಾಗಲಿ ಎಲ್ಲ ಇದೇ ಹಾಡುವೆ ಸದಾ ಇದೇ ಬೇಡುವೆ ಸದಾ. ಅತ್ತೆ ಹಾಯ್ ಅಂತ ಹೇಳ್ತಾ ಇದ್ದಾರೆ, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. TV17 ಮಾಮಿ ಕಾಫಿ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಪರಿಯೆ ಕಾಫಿ ಚಾ ಟೀ 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 ಪರಿಯೆ. TV17 ನಿಮ್ದಾಯ್ತಾ ಕಾಫಿ? ವೆಲ್ಕಮ್ ಟು ಮೈ ಲೈಫ್. ಪೂಜಾ ಅವ್ರು ಬಂದ್ರು. ಪೂಜಾ ಅವರೇ ನಮಸ್ಕಾರ ಅಕ್ಕ ಅಂತ ಹೇಳ್ತಾರೆ. ನಮಸ್ತೆ ಪೂಜಾ ಅವರೇ, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಲೈಫ್ ಪೂಜಾ ಅವರೇ. ಕಾಫಿ ಆಯ್ತಾ ನಿಮ್ದು? ಮಾಮಿ ಎಂಕ್ ಪಾರ್ಟಿ ಕೊರ್ಲಿ ಒಯ್ತಾ ಪಾರ್ಟಿ 17 ಯಾವ್ದ್ರ ಪಾರ್ಟಿ? ಶಿವು ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಕಾಫಿ ಪರಿಯರೇ ಪರಿಯ ಕಾಫಿ ಪರಿಯ. ಕಾಫಿ ಕುಡ್ದಾಯ್ತು. ಯಾವ್ದ್ರ ಪಾರ್ಟಿ 17? ಪೂಜಾ ಅವರಿಗೆ ನಮಸ್ತೆ ಮಾಡ್ತಾ ಇದ್ದಾರೆ TV17. ಏನು ಗೊತ್ತಾ ಸಿಸ್? ಹೇಳಿ ಹೇಳಿ ಪೂಜಾ, ನೀವು ಹೇಳಿದ್ರೆ ಗೊತ್ತಾಗ್ತದೆಲ್ಲ. ಹೇಳಿ ಎಂತ ವಿಷಯ, ಏನು ಸ್ಪೆಷಲ್ ಉಂಟು ಪೂಜಾ ಅವರೇ? ಹೇಳಿ ನಮ್ಗೆ ಕೂಡ ಗೊತ್ತಾಗ್ಲಿ. ಏನು ಇಲ್ಲ ಏನಿಲ್ವಾ? ಓಕೆ ಓಕೆ, ನಾನೇನಾದ್ರೂ ಸ್ಪೆಷಲ್ ಇರ್ಬೋದಾ ಅಂತ ಅಕ್ಕನಿಗೆ ಅಂತ ಎನಿಸಿದೆ. ಪೂಜೆ ಬಂದಿದ್ದಾಳೆ ಅದಕ್ಕೆ ಪಾರ್ಟಿ ಕೊಡಿ. ವಾ, ಪೂಜೆ ಬಂದಾಗೆ ನಾನು ಪಾರ್ಟಿ ಕೊಡ್ಬೇಕಾ? ಓಕೆ ಓಕೆ, ಸಿಗುವ, ಎಲ್ಲಿಯಾದ್ರೂ ಸಿಕ್ಕ ಮೇಲೆ ಪಾರ್ಟಿ ಕೊಡ್ತೀನಿ ಆಯ್ತಾ. ಈಗ ಯಾರಿಗೆ ಅಂತ ಪಾರ್ಟಿ ಕೊಡುದು ನಾನು? ಪೂಜೆನಿಗೆ ಯಾಕೆ ಯಾಕೆ 17 ಗರ್ವ ಬರುದು ನಿಮ್ಗೆ? ಅದು ಎಂತ ಮೋನೆ ಎಲ್ಲ ಕೆಂಪು ಕೆಂಪು ಮಾಡಿದ್ಯಲ್ಲ, ಮುಖ ಎಲ್ಲ ಕೆಂಪಾಗಿದೆ, ಏನದು? ಯಾಕೆ 17 ಏನಾಯ್ತು? ನಂಗೆ ಪಾರ್ಟಿ ಕೊಡಿ. ಯಾಕೆ ಕೋಪ? ಹೌದೌದು, ಯಾಕೆ ಕೋಪ ಅಂತ ನಾನ್ ಕೇಳುದು. ಎಂತ ಇತ್ತು? ಪಾರ್ಟಿ ಕೊಡುವ, ಪಾರ್ಟಿ ಕೊಡ್ಬೋದಲ್ಲ, ಎಷ್ಟು ಹೊತ್ತುಂಟು ಪಾರ್ಟಿ ಕೊಡ್ಲಿಕ್ಕೆ. ಈಗ ಕೋಪ ಯಾಕೆ? ಇಕೋ ನಿನ್ನಯ ಮಗುವಿದು ನಿನ್ನ ಬಿಟ್ಟು. ಅವನು ಖಾರ ತಿಂದರೆ ಅದಕ್ಕೆ ಮುಗ ಸುಡುತ್ತಿದೆ. ಬಾರಿ ಏನು ಗೊತ್ತ ಸಿಸ್, ಅಂದು ಏನು ಇಲ್ಲ ಅಂತಾರೆ ಅದಕ್ಕೆ ಕೋಪ. ಅದಕ್ಕೆ ಕೋಪವಾ? ಓಕೆ ಓಕೆ ಪೂಜಾ. ಇಲ್ಲ, ಅವರು ಸುಮ್ಮನೆ ಹೀಗೆ ಮಾಡಿದ್, ಮೆಸೇಜ್ ಮಾಡಿದ ಆಗಿರ್ಬೋದು. ಅಯ್ಯೋ ದೇವ, ಎಂತ ಕೋಪ ಬರ್ತೇವೆ 17. ಕೋಪ ಎಲ್ಲ ಬಿಡ್ಬೇಕು 17, ಒಳ್ಳೇದಲ್ಲ ಅದು. ನೀವೆಲ್ಲ ಕಾಲೇಜಿಗೆ ಹೋಗುವವರಲ್ಲ, ಕೋಪ ಎಲ್ಲ ಮಾಡಬಾರ್ದು.
ನಮಸ್ತೆ ಸಂಗೀತ ಅವರೇ, ನಮಸ್ತೆ ಪ್ರಸದನ್ನ, ಹೆಂಚೊಲ್ಲರು ಚಾಪರ್ಯರ, ತಿಂಡರ ದಾದ ತಿಂಡರು ದಾದ ಪರಿಯರು ಪನುವರ. ನಿಂಗೆ ಕೇಳಿದ್ದ ನಾನು ಏನು ಗೊತ್ತಾ ಅಂತ, ಎಲ್ಲಾನು ಫನ್ ಆಗಿ ತಗೋಬೇಕು ಟಿವಿ. ಹೌದೌದು, ಟಿವಿ ಫನ್ ಆಗಿ ತಗೋಬೇಕು. ಹೌದಿನಾ ಜಾಲಪದ. ಹೌದೌದು, ಕೋಪ ಮಾಡಬಾರ್ದು 17. ಅವ್ರು ಹೀಗೆ ಸುಮ್ಮನೆ ಕೇಳಿದ್ದು, ನಾನು ಕೂಡ ಅದನ್ನು ಸುಮ್ಮನೆ ತಗೊಂಡೆ. ಹೇಗೆ ಮಾಮಿ ನೀವು ಸುಮ್ಮನೆ ಇರಿ, ನಿಮ್ಗೆ ಯಾಕೆ 17 ಪೂಜೆನು ನಿಮ್ಗೆ ಗೊತ್ತುಂಟಾ ಪೂಜೆ ಯಾರು ಅಂತ? ಸರಿ ಬಾಯ್, ನಾನು ಹೋಗ್ತೀನಿ ಸಿಸ್. ನಾನು ಫನ್ ಮಾಡಿದ್ರೆ ಕೆಲವೊಬ್ಬರು ಕೋಪ ಬೇಜಾರಾಗಿದೆ, ಅದಕ್ಕೆ ನಾನು ನೀನು ಇದ್ರೆ ಬರಲ್ಲ ಬಿಡು. ಸರಿ ಪೂಜೆ ಯಾಕೆ ಹೋಗುದು ಕೋಪ ಮಾಡಿ? ಟಿವಿ ಸುಮ್ಮನೆ ನೋಡಿ, ಟಿವಿ ಅಂಟೇನೆ ಹೇಳ್ತಾ ಇದ್ದಾನೆ, ಪೂಜೆ ಇರು ಅಂತ ಹೇಳ್ತಾ ಇದ್ದಾರೆ. ಕಿಚ್ಚ ಬಾಸ್ ಬಂದ್ರು. ಎಂತ ಕಿಚ್ಚ ಟೀಚರ್ ಅಂತ ಕರಿತಾ ಇದ್ದಾರೆ. ಏನಾಯ್ತು ಕಿಚ್ಚ ಬಾಸ್? ಬರುವಾಗಲೇ ಟೀಚರ್ ಟೀಚರ್ ಅಂತ ರಾಮಾಯಣ ಉಂಟ ಇನ್ನು. ಪ್ಲೀಸ್ ಇರು ಅಂತ ಹೇಳ್ತಿದ್ರೆ. ಪೂಜೆ ಇರು, ಎಲ್ಲಿಗೆ ಹೋಗುದು ಪೂಜಾ? ಕಿಚ್ಚ ಅವರು ಇದ್ದೇನಂತ ಹೇಳ್ತಾರ, ತಲೆಗೆ ಹೊಡಿತಿದ್ದಾರ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕಿಚ್ಚ ಆಯ್ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚಿ ಅದು ಭಾರಿ ಖುಷಿಯಲ್ಲಿದ್ದಾನೆ, ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾನೆ. ಪೂಜೆ ಇದ್ದೀರಾ ಪೂಜಾ? ಟಿವಿ 17 ಪೂಜಾ ಅಂತ ಕರಿತಾ ಇದ್ದಾರೆ. ಪ್ರಸಾದನ್ನ ಓಲರಿ ಒಡೆಪೋಯಾರು. ಪ್ರಸಾದನ್ನ ಇಜ್ಜರ, ಪ್ರಸಾದನ್ನಕಿ ಜೈ. ಕಿಚ್ಚ ಬಾಸ್ ಅವರು ಹಾಯ್ ಟಿವಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಡ್ಯಾನ್ಸ್ ಮೂಡ್ ಅಲ್ಲಿ ಇದ್ದಾರೆ ಕಿಚ್ಚ ಅವರು. ಇಲ್ಲ ಸಿಸ್, ನಾನು ಫನ್ ಮಾಡಿದ್ರೆ ಕೋಪ ಮಾಡ್ಕೋತಾರೆ, ಅದಕ್ಕೆ ಅವ್ರಿಗೆ ಬೇಜಾರಾಗುತ್ತೆ. ನನಗೆ ಇಷ್ಟ ಇಲ್ಲ. ಇಲ್ಲ, ಅವರಿಗೆ ಬೇಜಾರಿಲ್ಲ ಅಂತೆ. ನೋಡು 17 ಕರಿತಾ ಇದ್ದಾರೆ ನಿನ್ನನ್ನು ಪೂಜಾ ಪೂಜಾ ಅಂತ. ಪೂಜಾ ಮಾಮಿ ಲೈವ್ ನಲ್ಲಿ ಯಾರು ಇಲ್ಲ ಬಾ. ಹೌದೌದು, ಯಾರಿಲ್ಲ ಲೈವ್, ಮಾಮಿ ಲೈವ್ ಅಲ್ಲಿ ಯಾರಿಲ್ಲ. ಪೂಜಾ ಬಾ, ಅದು ಟಿವಿ 17 ಮಾಮಿ ಅಲ್ಲ ನಾನು. ನಿನ್ ಕುತ್ಕೋ, ನೀನ್ ಕೂಡ ಬಾ, ನಿನ್ಗೆ ಕೂಡ ಮಾಮಿ ಬಾ. ಪೂಜಾ ಬಾಯ, ಅಲ್ಲಿ ಹೋಗ್ಬೇಡ್ವಾ ಪೂಜಾ? ಪೂಜಾ ಬಾ ಬಾ ಬಾ, ಪೂಜಾ ಬಾರ. ಪೂಜಾ ಹೋಗ್ಬೇಡ, ಪೂಜೆ ಹೆಸರು ಎಷ್ಟು ಚಂದ ಉಂಟು ಗೊತ್ತುಂಟಾ? ಕಿಚ್ಚ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಡ್ಯಾನ್ಸ್ ಮೂಡ್ ಅಲ್ಲಿ ಇದ್ದಾರೆ ಕಿಚ್ಚ ಅವರು. ಏನಾಯ್ತು ಅಂತ ಕಿಚ್ಚ ಅವರು ದೊಡ್ಡ ದೊಡ್ಡ ಕಣ್ಣು ಮಾಡಿ ನೋಡ್ತಾ ಇದ್ದಾರೆ. ಇನ್ನೊಂದು ಪಾರಿವಾಳ ಸಿಕ್ಕು ಬಿಟ್ಟು ಟಿವಿ ಅಂತ ಇದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು ಬಿಡು ಟಿವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕಿಚ್ಚವ್ರಿಗೆ ಎಂತ ಖುಷಿಯ ನನಗೆ ಗೊತ್ತಾಗುದಿಲ್ಲ. ಎಂತ ಆಯ್ತಾ ಕಿಚ್ಚ? ಕಿಚ್ಚ ಪಾರಿವಾಳ ಸಿಕ್ತ. ಕಿಚ್ಚರಿಗೆ ಪಾರಿವಾಳ ಸಿಕ್ತ, ಅದಕ್ಕೆ ಅಲ್ವಾ? ಸಿಸ್ ಟಿಫಿನ್ ಆಯ್ತಾ ಸಿಸ್ ನಿಮ್ದು? ಇಲ್ಲ, ದೋಸೆ ಮಾಡಿ ಇಟ್ಟಿದ್ದೇನೆ, ಇನ್ನು ತಿನ್ಬೇಕು. ಇವತ್ತು ಸ್ವಲ್ಪ ಲೇಟ್ ಆಯ್ತು ಹೇಳುವಾಗ. ಕಿಚ್ಚ ಬಾಸ್ ಡ್ಯಾನ್ಸ್ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಲ್ಲ. ಕಿಚ್ಚ ತಮ್ಮ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಕಿಚ್ಚ ತಮ್ಮ ನಮಸ್ಕಾರ ಅಂತ ಪೂಜಾ ಅವರು ಹೇಳ್ತಾ, ಅಯ್ಯೋ ಕಿಚ್ಚ ನಂಗೆ ಪಾರಿವಾಳ ಹುಡುಕಿ ಕೊಡು. ಅಯ್ಯೋ, ನಮ್ಮ ಮನೆ ಹತ್ರ ಎಷ್ಟು ಪಾರಿವಾಳ ಉಂಟು ಗೊತ್ತುಂಟ? ತುಂಬಾ ಉಂಟು ಪಾರಿವಾಳ ಎಲ್ಲ. ನೀವೆಂತ ಪಾರಿವಾಳ ಪಾರಿವಾಳ ಅಂತ ಪಾರಿವಾಳ ಹುಡುಕಿ ಕೊಡಂತೆ. ಡ್ಯಾನ್ಸ್, ಕಿಚ್ಚನದು ಡ್ಯಾನ್ಸ್ ಇವತ್ತು ನಗಾಡ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಿದ್ದಾರೆ ನಮ್ಮ ಪೂಜಾ ಸಿಸ್. ಪೂಜಾ ಕಿಚ್ಚ ದೊಡ್ಡೋರು ಅಂತ ಹೇಳ್ತಾ ಇದ್ದಾರೆ. ಹೌದಾ? 4 ಪಾರಿವಾಳ ಆಗಿದೆ ಕಿಚ್ಚ ಬಾಸ್. ಓ, 4 ಪಾರಿವಾಳ ಉಂಟಾ? ಒಪ್ಪ, ನೀವು ಪಾರಿವಾಳ ಇಡ್ಲಿಕ್ಕೆ ಬರುದವ ಲೈವಿಗೆ? ಕಿಚ್ಚ ಕಿಚ್ಚ ಭಾರಿ ಖುಷಿಯಲ್ಲಿದೆ. 4 ಆಗಿದೆ ಪಾರಿವಾಳ, ಇನ್ನು ಎಷ್ಟಾಗ್ತದೆ ನೋಡ್ಬೇಕಲ್ಲ ಕಿಚ್ಚ. ಪ್ರಸದನ್ನ ಇಚ್ಛೆ ಪ್ರಸದನ್ನ ಹೋಗಿ ಟಿವಿ ಬ್ರೋ, ಸಂಗೀತ ಸಿಸ್ ಮನೆ ಹತ್ರ ಇದೆ ಅಂತೆ. ಹೌದೌದು, ನಮ್ಮ ಮನೆ ಹತ್ರ ತುಂಬಾ ಇದೆ ಇಲ್ಲಿ, ಅಲ್ಲಿ ಸಾಕ್ತಾರೆ ಪಾರಿವಾಳವನ್ನು. ನೀವ್ ಹೇಳಿದ ಪಾರಿವಾಳ ಬೇರೆ ಬೇರೆ ಅಲ್ವಾ ಕಿಚ್ಚ? ನಾನು ಹೇಳುದು ಪಾರಿವಾಳ ಬೇರೆ ಅಲ್ಲ, ನೀವ್ ಹೇಳುದು ಪಾರಿವಾಳ ಬೇರೆ ಅಲ್ಲ. ಕಿಚ್ಚ ನನ್ ಜೊತೆ ಮಾತಾಡಲ್ವಾ ಅಂತ ಕೇಳ್ತಾ ಇದ್ದಾರೆ ಪೂಜಾ ಅವರು. ಪೂಜಾ ನೀನು ಬಾ ಅಂತ ಹೇಳ್ತಾ ಇದ್ದಾರೆ. ಹೌದು, ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಕೇಳುವ ಅವರ ಹತ್ರ, ಮನೆಯವರ ಹತ್ರ ಹೋಗಿ ಕೊಡ್ತೀರಾ ಅಂತ. ಎಲ್ಲಿಗೆ ಟಿವಿ ಅಂತ ಕೇಳ್ತಾ ಇದ್ದಾರೆ. ಕಿಚ್ಚ ಅವರು ಡ್ಯಾನ್ಸ್, ಕಿಚ್ಚರದ್ದು ಡ್ಯಾನ್ಸ್ ಇವತ್ತು.
ನೀವು ಹೇಳೋ ಪಾರಿವಾಳ ಅಲ್ಲ, ನಮಗೆ ಬೇರೆ ಪಾರಿವಾಳ ಬೇಕು ಟಿವಿಗೆ. ಹೌದು, ಗೊತ್ತಾಯ್ತು ನಮ್ಗೆ ನಿಮ್ಮ ಪಾರಿವಾಳ ಬೇರೆ ಅಂತ ಗೊತ್ತಾಯ್ತು. ನಾನು ಹೇಳಿದ್ದು ಪಾರಿವಾಳ ಬೇರೆ, ನೀವೇ ಹೇಳಿದ್ದು ಪಾರಿವಾಳ ಬೇರೆ ಅಂತ ಗೊತ್ತಾಯ್ತು ನನ್ಗೆ. ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಕಿಚ್ಚ ಅಂತ ಕೇಳ್ತಾ ಇದ್ದಾರೆ ಟಿವಿ. ಮತ್ತೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಮತ್ತೆ ಕಿಚ್ಚ ಅವರು ಕೂಡ ನಗಾಡ್ತಾ ಇದ್ದಾರೆ. ಆಗಿದೆ ಏಕೋ ನಿನ್ನಿಂದಲೇ ಇರಲಾರೆನೆ, ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ. ಯಾಕೆ ಮೇಲೆ ನೋಡಬಾರದು ಟಿವಿ? ನನ್ನ ಕಣ್ಣು ನಾನು ನೋಡ್ತೀನಿ ಟಿವಿ. ಹೌದು, ಮೇಲೆ ನೋಡಿ, ಅವರವರದ್ದು ಕಣ್ಣೆ ಅಲ್ಲ. ನೋಡಿ ನೋಡಿ ಯಾರು ಎಲ್ಲಿ ಪೂಜೆ ಪಾರಿವಾಳ ಅಂತ ಕಾಗೆ ಹಿಡಿಬೇಡ. ಕಿಚ್ಚ ಅವರು ನಗಡ್ತಾ ಇದ್ದಾರೆ. ಪೂಜಾ ಅವರು ಕೂಡ ಮೇಲೆ ನೋಡ್ತಾ ಇದ್ದಾರೆ, ಮತ್ತೆ ನಗಡ್ತಾ ಇದ್ದಾರೆ. ಪೂಜಾ ಅಂತ 4 ಕಣ್ಣು ಕೊಡ್ತಾ ಇದ್ದಾರೆ. ಎಂತ ಆಯ್ತು ಟಿವಿ 17? ಕಿಚ್ಚ ಅವರು ನಗಡ್ತಾ ಇದ್ದಾರೆ. ಬಾಯ್ ಆಲ್, ನಾನು ಕಾಲೇಜ್ಗೆ ಹೋಗ್ಬೇಕು, ರೆಡಿ ಆಗಿ ಟೈಮ್ ಆಯ್ತು. ಹೌದಾ, ಓಕೆ ಓಕೆ, ಥ್ಯಾಂಕ್ ಯು ಸಪೋರ್ಟ್ ಮಾಡಿದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಮಾಮಿ ಹೇಳಿ, ಯಾವ್ದು ಹೇಳ್ಬೇಕು? ಟಿವಿ 17 ಎಂತ ಹೇಳ್ಬೇಕು? ಯಾಕೆ ಅಂದ್ರೆ ಕಾಲೇಜ್ಗೆ ಹೋಗುದಾ ಕಿಚ್ಚ? ಯಾಕೆ ಅಂದ್ರೆ ಕಾಲೇಜ್ಗೆ ಹೋಗ್ಲಿಕ್ಕಿಲ್ವಾ ಅವಳಿಗೆ? ಈಗ ಟಿವಿ 17 ನಿಮ್ಗೆ ರಜೆ ಇವತ್ತು? ಪೂಜಾ ಕಾಲೇಜ್ಗೆ ರಜೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಹೌದು ಪೂಜೆ, ಬೇಡ ಪೂಜೆ, ಕಾಲೇಜ್ಗೆ ರಜೆ ಮಾಡಬೇಡ. ಟಿವಿ 17 ಹೇಳ್ತಾ ಇದ್ದಾರೆ ಪೂಜಾ ಕಾಲೇಜ್ಗೆ ರಜೆ ಮಾಡಂತ. ಬಾಯ್ ಅಕ್ಕ ಅಂತಿದೆ. ಬಾಯ್ ಕಿಚ್ಚ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಕಿಚ್ಚ ಕಾಫಿ ಆಯ್ತಾ ಅಂತ ಕೇಳಲಿಲ್ಲ ನಾನು. ಕಾಫಿ ಆಯ್ತಾ? ಟಿವಿ 17 ಕಾಫಿ ಆಯ್ತಾ ನಿಮ್ದು? ಎಂತ ಸ್ಪೆಷಲ್? ಓ, ಕಾಲೇಜಲ್ಲಿ ಇದೆಯಾ ಇಷ್ಟು ಬೇಗ? ಓಕೆ ಓಕೆ. ಅವನ್ ಕಾಲೇಜಲ್ಲಿ ಇದ್ದಾನೆ ಅಲ್ಲ, ನೀನ್ ಕಾಲೇಜಲ್ಲಿ ಇದ್ಯಾ? ಪೂಜೆಗೆ ರಜೆ ಮಾಡ್ಲಿಕ್ಕೆ ಹೇಳುದಾ? ಎಂತ ಕಿಚ್ಚ, ಏನಾಯ್ತು? ಮಂಡಿಗೆಲ್ಲ ಹೊಡಿಬಾರ್ದಾ? ಚಟ್ಟೆ ಆಗ್ತದೆ ಮಂಡೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಕಿಚ್ಚ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾ ಇದ್ದಾರೆ ಟಿವಿ 17. ಕಿಚ್ಚ ಕೂಡ ಕಾಲೇಜ್ಗೆ ಹೋಗ್ತಾನಾ? ಕಿಚ್ಚ ನೀನ್ ಕಾಲೇಜ್ ಇವನ್ ಕೆಲ್ಸಕ್ಕೆ ಹೋಗ್ತಾನೆ, ಕಿಚ್ಚ ಕೆಲ್ಸಕ್ಕೆ ಹೋಗುದಂತೆ. ಟಿವಿ 17 ಮತ್ತೆ ಪೂಜಾ ಕಾಲೇಜ್ಗೆಲ್ಲ. ಓಕೆ ಓಕೆ, ಹೋಗಿ ಬನ್ನಿ ಎಲ್ಲರೂ. ಸಾಯಂಕಾಲ 5 ಗಂಟೆಗೆ ಬನ್ನಿ, ಲೈವ್ ಉಂಟು 5 ಗಂಟೆಗೆ. ಮೊನ್ನೆಯಿಂದ ಸ್ವಲ್ಪ ಆಗಲಿಲ್ಲ ಮಾಡಲಿಕ್ಕೆ. ಮಾಮಿ ನಾನು ಕಾಲೇಜ್ 8:30. ಹೌದಾ, ಓಕೆ ಓಕೆ. ಇನ್ನು ಸ್ಟಾರ್ಟ್ ಆಗ್ತದಲ್ಲ ಈಗ ಸ್ವಲ್ಪ ಹೊತ್ತಿನಲ್ಲೇ? ಆಯ್ತಾ, ಸ್ಟಾರ್ಟ್ ಆಯ್ತಾ? ಕಿಚ್ಚ ಕಿಚ್ಚ ಅವರು ನಗಡ್ತಾ ಇದ್ದಾರೆ. ಎಂತಾಯ್ತು ಕಿಚ್ಚ? ನಗು 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 ನಗು, ಚುಕ್ಕಿ ತಾರೆ ನಾಚುವಂತೆ ಒಮ್ಮೆ ನೀ ನಗು. ಕಿಚ್ಚ ಪಾರಿವಾಳ ನೋಡೋಕೆ ಹೋಗ್ತಾನೆ, ಎಲ್ಲ ಅವನ್ ಕೆಲ್ಸಕ್ಕೆ ಹೋಗುದಂತೆ. ಕಿಚ್ಚ ಪಾರಿವಾಳ ನೋಡ್ಲಿಕ್ಕೆ ಬರ್ತೀಯಾ? ನಿಮ್ದು ಪಾರಿವಾಳ ಯಾವ್ದು ನನಗೆ ಗೊತ್ತಿಲ್ಲವಾ? ನಿಮ್ದು ಬೇರೆ ಪಾರಿವಾಳ ಇರ್ಬೇಕಲ್ವಾ? ಕ್ಲಾಸ್ನಲ್ಲಿ ಇದ್ದೇನೆ ಮಾಮಿ. ಓಕೆ ಓಕೆ, ಕ್ಲಾಸ್ನಲ್ಲಿ ಇದೆಯಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ 17 ಬಂದು ಈ ಕ್ಲಾಸ್ನಲ್ಲಿ ಇದ್ರು ಕೂಡ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಮಾತಾಡೋದು ಕೇಳುದಿಲ್ವಾ ಅಲ್ಲಿ ಜೋರು ಕಾಲೇಜಿನಲ್ಲಿ? ಜೀವ ಹೂವಾಗಿದೆ, ಭಾವ ಜೀನಾಗಿದೆ, ಸೇರಿ ಇಂದು ಜೀವವು ಆಗಿದೆ. ಕಿಚ್ಚದು ಕರಿ ಪಾರಿವಾಳ ಮಾಮಿ. ಹೌದಾ, ಓಕೆ. ಕಿಚ್ಚ ಹೋಗಿ ಆಯ್ತು, ಕಿಚ್ಚ ಕೆಲ್ಸಕ್ಕೆ ಹೋದ್ರು ಅಂತ.
ನೀ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಚಂದ್ರಮಗು ನಿನ್ನಂದ ಚಂದಾನೆ ಹೋರ್ಗರೆವಾ ನಿನ್ ಪ್ರೀತಿ ಚಂದಾನೆ ನೀನಿದ್ದರೆ ಈ ಬಾಳೆ ಚಂದಾನೆ. ಹೆಡ್ಫೋನ್ ಮಾಮಿ ಇದೆ. ಓಕೆ ಓಕೆ ಹೆಡ್ಫೋನ್ ಆಗಿದೆ. ಓಕೆ ಓಕೆ ಇಲ್ಲ ಹೌದು ನಾನು ಕಾಲೇಜಲ್ಲಿದ್ದೆ ಅಂತ ಕೇಳಿದ್ದು ನಾನು ಹೆಡ್ಫೋನಿಗೆ ಹಾಕ್ತಿಲ್ವಾ ಇಯರ್ಫೋನ್ ಹಾಕಿದ್ದಿಲ್ವಾ ಅಂತ. ಒಂದ್ಸಲ ಫೋನ್ ಕಿತ್ಕೊಂಡ್ರು ಮಾಮಿ. ಹೌದಾ ಯಾವಾಗ ಅದು ಯಾವಾಗ ಕಿತ್ಕೊಂಡದ್ದು ಮ್ಯಾಮ? ಒಬ್ಬ ಮ್ಯಾಮ್ ಕಿತ್ಕೊಂಡ್ರ? ಮತ್ತೇನಾಯ್ತು 17 ಕೊಟ್ರ ಮತ್ತೆ ವಾಪಸ್? ಜಾಗ್ರತೆಯಲ್ಲಿ ಇರ್ಬೇಕಾ ಫೋನ್ ತಗೊಂಡೋದ್ರಿ ಕ್ಲಾಸ್ನಲ್ಲಿ? ಹೌದಾ ಮತ್ತೆ ಕೊಟ್ರ ವಾಪಸ್ ಕೊಟ್ರ ಮತ್ತೆ? ಯಾರ ಹತ್ರ ಮಾತಾಡ್ತಿದ್ದಿ? ಮಾತಾಡ್ತಿರ್ಲಿಲ್ಲಲ್ಲ ಯಾರ ಹತ್ರ ವಾಪಸ್ ಕೊಟ್ರ? ಓಕೆ ಓಕೆ. ಮತ್ತೆ ಎಂತ ತಿಂದಿದ್ದಿ 17 ಬೆಳಿಗ್ಗೆ? ಎಂತ ತಿಂದು ಬಂದದ್ದು ಕಾಲೇಜಿಗೆ? ಒಂದು ದಿನ ಎಲ್ಲ ಮ್ಯಾಮ್ ಹತ್ರ ಇತ್ತು. ಹೌದಾ? ಓ ನಮ್ಗೆ ಕಿರಿಕಿರಿ ಆಗಿರ್ಬೋದಲ್ಲ ಫೋನ್ ಇಲ್ಲದಿದ್ರೆ ನಿನ್ಗೆ ಅಲ್ಲ? ಅಲ್ಲ ಫೋನ್ ಈಗೀಗ ಫೋನ್ ಇಲ್ಲದಿದ್ರೆ ತುಂಬಾ ಕಿರಿಕಿರಿ ಅಲ್ಲ? ಓ ಏನಾ ಕೈಯಲ್ಲಿ ಇದ್ದದ್ದು ಏನಾ ತಪ್ಪಿ ಹೋಯ್ತು ಹಾಗೆ ಆಗ್ತದೆ ಅಲ್ಲ? ಓತು ಜನ ಅವಳಿದ್ವತ್ತಿನ ಚಿತ್ರಾನ್ನ. ಓಕೆ ಓಕೆ ಚಿತ್ರಾನ್ನ. ಓಕೆ ಚಿತ್ರಾನ್ನ ಚಿತ್ರಾನ್ನ ಕಿರಿಕಿರಿ. ಹೌದು ಫೋನ್ ಇಲ್ಲದಿದ್ರೆ ಈಗ ಫೋನ್ ಇಲ್ಲದಿದ್ರೆ ಎಂತದಾ ಇದಾಗ್ತದೆ ಅಲ್ಲ? ಈ ಯೂಟ್ಯೂಬ್ ವೈಟಿಯಲ್ಲಿ ಬಂದು ಕಷ್ಟ. ಯಾಕೆಂದ್ರೆ ಫೋನ್ ಇಲ್ಲದಿದ್ರೆ ಎಂತದಾ ಕಳೆದು ಹೋದಾಗೆ ಆಗ್ತದೆ. ಅದು ನೋಡಿ ನೋಡಿ ಅಭ್ಯಾಸ ಆಗಿದೆ ಅಲ್ಲ ಹಾಗೆ. ನಮ್ಗೆ ಮತ್ತೆ ಕೆಲಸ ಇರ್ತದಲ್ಲ ನಮ್ಗೆ ಇದಾಗ್ತದೆ. ಕೆಲಸ ಮಾಡ್ತಾ ಇದ್ದದ್ದು ಟೈಮ್ ಇರುವಾಗ ಫೋನ್ ನೋಡುದು ಅಷ್ಟೇ. ಇರೋಕೆ ಆಗಲ್ಲ. ಹೌದೌದು ಈಗಿನ ಜನ್ರೇಷನ್ಗೆ ತುಂಬಾ ಕಷ್ಟ ಫೋನ್ ಇಲ್ಲದಿದ್ರಲ್ಲ, ತುಂಬಾ ಕಷ್ಟ. ಫೋನ್ ಇದ್ರೆ ಕೆಲಸ ಆಗ್ತದೆ, ಇಲ್ಲದಿದ್ರೆ ಇಲ್ಲ. ಕಾಲೇಜ್ ಸ್ಟಾರ್ಟ್ ಆಯ್ತಾ? ಎಷ್ಟು ಗಂಟೆಗೆ ಸ್ಟಾರ್ಟ್? 8:30 ಅಲ್ಲ? ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ 17. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್ ಲೈವಿಗೆ ನಾನು ಬಂದಿದ್ದೆ. ನಿನ್ನನ್ನು ಕೇಳಿದೆ, ಜಾನ್ಮಿಸಿಸ್ ಅನ್ನು ಕೇಳಿದೆ, ನಿನ್ನನ್ನು ಕೇಳಿದೆ, ನೀವು ಇರಲಿಲ್ಲ. ಬ್ಯುಸಿಯಾ? ಥ್ಯಾಂಕ್ ಯು ಸೋ ಮಚ್ TV17 ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸಂಜೆ 5 ಗಂಟೆಗೆ ಉಂಟು, ಪುರ್ಸೊತ್ತಿದ್ರೆ ಬಾ ಆಯ್ತಾ? ಲೈವ್ ಉಂಟು 5 ಗಂಟೆಗೆ. ನೀ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ. SR Anne Batteru, good morning Panadori, good morning SR Anna, welcome to my live. Dada Tinyarini, Chapariyara, Dada Tinara, supporting Lulil, thank you so much.
ರೊಟ್ಟಿಯಾ? ಓಕೆ ಓಕೆ. ಶಾಪ್ಗೆ ಬಿದ್ದಾಡಿಯಾರ? ಓಕೆ ಓಕೆ. ಏತು ಗಂಟೆ ಓಪನ್? ಒಂಬರೇಕಾ? ಇತ್ತ ಸೀಸನ್ ಅತ್ತೆ ಇತ್ತ ಬಿಸಿ ಅಂದತೆ ಅಣ್ಣ. ಮೋನ ಆಂಡೆ ಮೋನದ ಕೈತಲ್ ಉಳ್ಳಾರ? ಓಕೆ ಓಕೆ. ಬಕ ಜಾತ್ರೆ ಪುರ ಗೌಜ್ಯ ಮಾಮಿ ಟಿಫಿನ್ ಎಂತ? ದೋಸೆಯಾ? ನಾನೀಗ ತಿಂದದ್ದು ದೋಸೆ. ಶಬ್ದ ಬರ್ತದಾ? ನಂಗೆ ಇವತ್ತು ಎರಡೆರಡು ತಿಂಡಿ. ಹಸ್ಬೆಂಡ್ಗೆ ಅವಲಕ್ಕಿ ಮಾಡಿದ್ದೆ. ನನಗೆ ಅವಲಕ್ಕಿ ಇಷ್ಟ ಇಲ್ಲ, ಅದಕ್ಕೆ ನೀರು ದೋಸೆ ಮಾಡಿದ್ದು. ಹಾಗೆ ಈಗ ಯಾರಿರ್ಲಿಲ್ಲಲ್ಲ, ಆಗ ತಿಂದದ್ದು. ಸರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಬರೀ ದೋಸೆನಾ? ಹೌದು 17 ವೆಜ್ ಅಲ್ಲ, ನಮಗೆ 25 ತನಕ ವೆಜ್. ಮೊನ್ನೆ ಎಷ್ಟು 12-13 ದಿನ ಆಯ್ತು ವೆಜ್ ತಿಂದು. ವೆಜ್ ಅಲ್ಲಿದ್ದೇನೆ. ವೆಜ್ ಸೇರುದಿಲ್ವಾ? ಊಟನೇ ಸೇರುದಿಲ್ಲ, ಬೋರಿಂಗ್ ವೆಜ್. ನೀನು ನಾನ್ ವೆಜ್ ತಿಂತೀಯಾ 17? ಅಯ್ಯೋ ದೇವ್ರೆ, ಹೌದು ದೇವ್ರೆ, ಸತ್ಯ ವೆಜ್ ಇಷ್ಟ ಇಲ್ಲ. ವೆಜ್ ಸ್ವಲ್ಪ ಕೂಡ ಇಷ್ಟ ಇಲ್ಲ. ವೆಜ್ ನಾನು ಪದಾರ್ಥ ಎಲ್ಲ ನಾನು ಮಾಡುದಿಲ್ಲ, ಆಗುದಿಲ್ಲ ವೆಜ್ ಇದ್ದು. ಅಮ್ಮ ಆದ್ರೆ ಸ್ವಲ್ಪ ಚಂದ ಮಾಡ್ತಾರೆ, ಹಾಗೆ ಅಮ್ಮನ ಹತ್ರ ತರುದು ವೆಜ್ ಆದ್ರೆ. ನಾನು ದಾಲ್ ಮತ್ತೆ ರೈಸ್ ಮಾಡುದು, ನನಗೆ ಅದು ಇಷ್ಟ. ದಾಲ್ ರೈಸ್ ವೆಜ್ ಆದ್ರೆ. ವೈಟ್ ರೈಸ್ ಮತ್ತೆ ದಾಲ್. ನಾವು ಇದು ವೈಟ್ ರೈಸ್ ಅಲ್ಲಲ್ಲ ತಿನ್ನೋದು, ನಾವು ಬಾಯ್ಲ್ಡ್ ರೈಸ್ ತಿನ್ನೋದಲ್ಲ ದಿನಾಲು. ಈ ವೆಜ್ ಇದ್ರೆ ವೈಟ್ ರೈಸ್ ಮಾಡೋದು ಚಂದ. ಮತ್ತೆ ಉಪ್ಪಿನಕಾಯಿ ಸ್ವಲ್ಪ ಇದ್ರೆ ಹಾ ಎಂತ ಊಟ ಗೊತ್ತುಂಟ. ಹೌದೇ, ಓದ್ಯಾ 17? ಓಕೆ ಓಕೆ, ಕ್ಲಾಸಿಗೆ ಗೊತ್ತಾಯ್ತಲ್ಲ. ಓಕೆ. अक्सर एक दुनिया में अनजाने मिलते हैं, अनजानी रातों में तो याद आते हैं. सैया तू कमाल का, कमाल का, बातें भी कमाल की. प्रेम रतन धन पायो. ದೇವ ಮಂದಿರದಲ್ಲಿ
ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯದ ಸಿಗಲೇ ಹೆಸರನ್ನ ಪೋಯರಾ ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ನಿನ್ನ ನಗುವೆ ನನ್ನ ಅಮೃತ ಕಲಶ ನಿನ್ನ ಮಾಯದ ಉಸಿರಿನಲ್ಲಿ ಒಂದು ನಿಮಿಷ ನೀನಿದ್ದಳೆ ನನಗೆ 1000 ವರ್ಷ ಎನ್ನುತ್ತಿದೆ ಈ ಮನಸ್ಸು ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು. ಹೇಮಲೋಕ ಅವರು ಬಂದರು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹೇ ಟಿವಿ ರಜೆ ಮಾಡಬೇಕಾ ಕಾಲೇಜ್ಗೆ ಅಂತ ಹೇಳ್ತಾ ಇದ್ದಾರೆ. ಪೂಜಾ ಟಿವಿ ಹೋದ್ರು ಕಾಣಬೇಕು. ಪೂಜಾ ಈಗ ತನಕ ಇದ್ರು, ಆಗ ಹೇಳಿದ್ರು ನೀನು ರಜೆ ಮಾಡ್ಬೇಕಂತೆ. ಈಗ ಹೋಗಿರ್ಬೇಕು. ನೀವು ಒಂದೇ ಕಾಲೇಜಾ ಪೂಜಾ ನೀನು ಮತ್ತೆ ಟಿವಿ? ಸೂಪರ್ ವಾಯ್ಸ್ ಅಂತ ಹೇಳ್ತಾ ಇದ್ರೆ ಹೇಮಲೋಕ. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಲೈವ್ ಹೇಮ ಸಿಸ್. ಕಾಫಿ ಆಯ್ತಾ ನಿಮ್ಮದು ಹೇಮ ಸಿಸ್? ಪೂಜಾ ನೀವಿಬ್ರು ಒಂದೇ ಕಾಲೇಜಾ? ನಿಮಗೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೇಮ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಂತ ಹೇಳಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೇಮ ಸಿಸ್ ನೀವು ಲೈವ್ ಮಾಡ್ತೀರಾ? ಎಷ್ಟು ಗಂಟೆಗೆ ನಿಮ್ಮದು ಲೈವ್? ಟೈಮಿಂಗ್ಸ್ ಇದ್ರೆ ಹೇಳಿ ಆಯ್ತಾ? ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ ಅಲ್ಲಿ ನಾನು 10 o'clock ಈಗ? ಓಕೆ ಹೇಮ ಸಿಸ್ ಇದೆಲ್ಲ 10 o'clock ಬೆಳಿಗ್ಗೆ 10 o'clock ಅಲ್ಲ? ಒಳಿತು ಮಾಡು ಮನಸ ನೀನಿರುವುದು 3 ದಿವಸ ಉಸಿರು ಇರುವವರೆಗೂ ನಿನ್ನ ಹೆಸರು ಹೇಳುತ್ತಾರ ಹೇಳುತ್ತಾರ. ಹಿಟ್ಲರ್ ಅವ್ರು ಬಂದ್ರು. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಮಸ್ಕಾರ ಹಿಟ್ಲರ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಹಿಟ್ಲರ್ ಅವರೇ ಕಾಫಿ ಆಯ್ತಾ ನಿಮ್ದು? ಎಂಚ ಉಳ್ಳಾರು ಹುಷಾರುಲ್ಲ ಈರೆಂಚ ಉಳ್ಳಾರು ಹಿಟ್ಲರ್ ದಾದ ತಿನಿಯಾರು ಚಾಕ್ ತುಳುವ ನೀವು ಹಿಟ್ಲರ್? ಒನಸಾಂಡ ಅಂತ ಒನಸ್ ಮಧ್ಯಾಹ್ನ ಹಿಟ್ಲರ್ ಬೆಳಿಗ್ಗೆ ಕಾಫಿ ಕುಡಿದ್ರ ಅಂತ ಕೇಳಬೇಕು. ಅಂದರೆ ಕಾಫಿ ಆಯ್ತಾ ಅಂದರೆ ಚಾ ಪರಿಹಾರ ಅಂತ ಮಧ್ಯಾಹ್ನ ಕೇಳಬೇಕು. ಮಧ್ಯಾಹ್ನ ಈಗ ಒಣಸಾಗ್ಲಿಲ್ಲ, ಈಗ ಚಾ ಕುಡಿದು ತಿಂಡಿ ತಿಂದೆ ಅಷ್ಟೇ. ಪಾತಿರ್ಲಿ ಮಾತಾಡ್ತಾ ಇದ್ದೀರಲ್ಲ ಹಿಟ್ಲರ್ ಕೇಳಿಸ್ತಿಲ್ವಾ? ನಗಾಡ್ತಾ ಇದ್ದಾರೆ ಹಿಟ್ಲರ್ ಅವರು. ಕಿಚನ್ ಕ್ವೀನ್ ಗೀತಾ ಸಿಸ್ ಅವ್ರು ಬಂದರು. ಗುಡ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್ ಕಿಚನ್ ಕ್ವೀನ್ ಗೀತಾ ಸಿಸ್. ಟಿಫಿನ್ ಪರಿಹಾರ, ಟಿಫಿನ್ ತಿಂದ್ರಾ ಚಾ ಪರಿಹಾರ ಹಾಗೆ ಕೇಳಬೇಕು. ಹಾಯ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಲೈವ್ಗೆ ಬರ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಮದುವೆ ಅಕ್ಕನ ಮಗಳಿಗೆ ಮದುವೆ ಇತ್ತು, ಹಾಗೆ ಸ್ವಲ್ಪ ಬ್ಯುಸಿ. ಬರ್ತೇನೆ ಇನ್ನು ಆದಿತ್ಯವಾರ ತನಕ ಸ್ವಲ್ಪ ಬ್ಯುಸಿ.
ಸಪೋರ್ಟಿಂಗ್ ಅಲ್ಲಿದ್ದಾರೆ ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಗೀತಾ ಸಿಸ್ ಕಾಫಿ ಕುಡಿದ್ರಾ? ಇವತ್ತು ಏನು ಪರಿಯರ್ ಇವತ್ತು? ಟೀ 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 ಕುಡ್ದೆ. ಹಿಟ್ಲರ್ ನೈಸ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಗೀತಾ ಸಿಸ್. ನಮಗೆ ತುಳು ಬರಲ್ಲ. ಹೌದಾ? ಸ್ವಲ್ಪ ಸ್ವಲ್ಪ ಮಾತಾಡ್ಲಿಕ್ಕೆ ಕಲಿಯುವುದಾ? ಓಕೆ ಓಕೆ, ಕಲಿಬೇಕು. ಓಕೆ ಓಕೆ, ಕಲೀರಿ ಕಲೀರಿ. ಗೊತ್ತಾಯ್ತು, ನೀವು ಮಾತಾಡುವಾಗಲೇ ಗೊತ್ತಾಯ್ತು ನಿಮಗೆ ತುಳು ಬರೋದಿಲ್ಲ, ಆದರೆ ಮಾತಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಓಕೆ ಓಕೆ, ತಪ್ಪಿದ್ರೆ ಹೇಳಿಕೊಡ್ತೇವೆ ನಾವು, ಆಯ್ತಾ? ಬರಲ್ಲ ಅನ್ನಕ್ಕೆ ಏನು ನಮಗೆ ಗೊತ್ತಾಗ್ತದೆ. ನೀವು ಹೇಳ್ಬೇಕಂತಿಲ್ಲ, ನಿಮಗೆ ಬರುದಿಲ್ಲ ಅಂತ ಹೇಳ್ಬೇಕಂತಿಲ್ಲ ಹಿಟ್ಲರ್. ನಮಗೆ ನೀವು ಮಾತಾಡುವ ಇದರ ಮೆಸೇಜ್ ಮಾಡುವ ಶೈಲಿಯಲ್ಲೇ ಗೊತ್ತಾಗ್ತದೆ ನಿಮಗೆ ತುಳು ಬರೋದಿಲ್ಲ ಅಂತ. ಅದಕ್ಕೆ ನಾನು ಕಲಿಸುದು ನಿಮಗೆ. ಹೇಳಿಕೊಡಿ, ಖಂಡಿತ ಖಂಡಿತ ಹೇಳಿಕೊಡ್ತೇವೆ, ಆಯ್ತಾ? ಒಂದೊಂದು ಹೇಳಿಕೊಡ್ತೇವೆ. ನೀವು ಯಾವುದಾದ್ರೂ ಕೇಳಿದ್ರೆ ಗೊತ್ತಾಗದಿದ್ರೆ ನಾವು ಹೇಳಿಕೊಡ್ತೇವೆ. ಬರಲ್ಲ ಅಲ್ಲಕ್ಕೂ ಏನು ಅನ್ಬೇಕು? ಬರಲ್ಲ ಅನ್ಬೇಕಾ? ಬರಲ್ಲ ಅಂದ್ರೆ ಬರ್ಪುಜಿ, ತುಳು ಬರ್ಪುಜಿ. ಎಂಕ್ ತುಳು ಬರ್ಪುಜಿ ಅಂದ್ರೆ ನನಗೆ ತುಳು ಬರುವುದಿಲ್ಲ, ಹಾಗೆ. ನನಗೆ ತುಳು ಬರುವುದಿಲ್ಲ ಅಂತ ಹೇಳಿಕ್ಕೆ ಎಂಕ್ ತುಳು ಬರ್ಪುಜಿ ಹಾಗೆ ಹೇಳ್ಬೇಕು. ಬರ್ಪುಜಿ, ಬರ್ಪುಜಿ ಜಿ, ಬರ್ಪುಜಿಯತ್, ಬರ್ಪುಜಿ ಜಿ, ಬರ್ಪುಜಿ. சார் நான் முட்டிய மேடம் வந்து போயிட்டு பஸ்ஸிட்டு போயினே அண்ணா எங்க தொழு பார்ப்போச்சி. ஓಕೆ ಓಕೆ, ಬಸ್ಸಿಗೆ ಪೋಯಿನ ಗಾಡಿ ಪೋಯಿನ? ಬೊಕ್ಕ ಅಂದ್ರೆ ಏನು? ಬೊಕ್ಕ ಅಂದ್ರೆ ನಂತರ, ನಂತರ ಬೊಕ್ಕ ಅಂದ್ರೆ ನಂತರ. ಸ್ಕೂಟರ್ ಪೋನಂಗ ನೀರ ಮೆಸೇಜ್ ಬಂತಿನಾ? ಓ ಅಂತ ಹೇಳ್ತಾ ಇದ್ದೀರಾ? ಓಹೋ, ಈಗ ಅನ್ನೋಕೆ ಈಗ ಪಣ ಇತ್ತೆ, ಇತ್ತೆ. ಈಗ ಅಂದ್ರೆ ಇತ್ತೆ. ಈಗ, ಈಗನಾ? ಈಗ ಅಂದ್ರೆ ಒಂದು ಇತ್ತೆ ಇದೆ, ಮತ್ತೊಂದು ಈಗ ಅಂತ ಈಗ ಹೇಳಿದ್ದ ನೀವು ಅಂತ ಹೇಳಿದ್ರೆ ಇಂಚ, ಇಂಚ ಪನ್ ಪನ್ ಅಂತ ಕೂಡ ಹೇಳ್ತಾರೆ. ನಾಳೆ ಅನ್ನೋಕೆ, ನಾಳೆ ಅನ್ನೋಕೆ ಎಲ್ಲೆ, ಎಲ್ಲೆ. ಈಗ ಅಂದ್ರೆ ಇನಿ, ಇವತ್ತು ಇತ್ತೆ, ಇತ್ತೆ ಅಂತ ಹೇಳ್ತಾರೆ. ಮತ್ತೆ ನಾಳೆ ಅಂದ್ರೆ ಎಲ್ಲೆ. ಅತ್ತೇನ ಮಾಮಿ, ಅತ್ತೇನ ಮಾಮಿ. ಇತ್ತನಾ, ಇತ್ತನಲ್ಲ, ಅದು ಇತ್ತನಲ್ಲ. ಅತ್ತೆಯನ್ನು ಮಾಮಿ ಅಂತ ಹೇಳ್ತಾರೆ. ಎಲ್ಲೆ, ಎಲ್ಲೆ ಅಂದ್ರೆ ನಾಳೆ. ಇತ್ತೆ, ಇತ್ತೆ, ಇತ್ತೆ ಅಂದ್ರೆ ಈಗ. ಎಲ್ಲ ಅಂದ್ರೆ ನಾಳೆ. ಹಿಟ್ಲರ್ಗೆ ತುಳು ಕಲಿಯುವುದಂದ್ರೆ ತುಂಬಾ ಇಷ್ಟವಾ? ಹೌದು ಅನ್ನೋಕೆ ಅಂದ್, ಅಂದ್. ಹೌದು ಅನ್ನೋಕೆ ಹೌದು ಅಂತ ಹೇಳ್ಬೇಕಾದ್ರೆ ಅಂದ್ ಅಂತ ಹೇಳ್ತೇನೆ, ಅಂದ್. ಯಾವುದೆಲ್ಲ ನೆನಪಿಟ್ಕೊಳ್ತೇನೆ ನೋಡ್ತೇನೆ ನಾನು ಎಲ್ಲ ಕೇಳ್ತೀಯಲ್ಲ, ಯಾವುದಿದು ಇದು ನಾಳೆ ಬರುವಾಗ ಪುನಃ ಕೇಳ್ತೆ. ಅದಕ್ಕೆ ಎಂತ ಹೇಳುದು, ಅದಕ್ಕೆ ಎಂತ ಹೇಳುದಲ್ಲ, ಸ್ವಲ್ಪ ಕಷ್ಟ ಉಂಟು ಕಲೀಲಿಕ್ಕೆ.
ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಟ್ರೈ ಮಾಡಿ ಕಲೀಲಿಕ್ಕೆ. ಎಲ್ಲಿಗೆ ಹೋಗುತ್ತಿದ್ದೀರಾ ಅಂತ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳುದಕ್ಕೆ ಒಡೆಗೆ ಪೋವೊಂದುಲ್ಲಾರು ಅಂಚ ಹಾಗೆ ಹೇಳ್ಬೇಕು. ಒಡೆಗೆ ದೂರ ಪೋಪಾರು, ದೂರ ಪೋವೊಂದುಲ್ಲಾರು ಎರಡೆರಡುಂಟು. ಒಡೆಗೆ ಪೋಪಾರ ಅಂತ ಕೇಳ್ಬೋದು, ಇಲ್ಲದೆ ದೂರ ದೂರ ಹೋಗುವುದು ಅಂತ ಕೇಳ್ಬೋದು. ದೂರ ಪೋಪಿನಿ ಹಾಗೆ ಕೇಳಬೇಕು. ದೂರ ಪೋಪಿನಿ, ಒಡೆಗೆ ಪೋಪಿನಿ ಅಂಚ. ಒಡೆಗೆ ಪೋಪಿನಿ, ಒಡೆಗೆ ಓಡಿಗೆ ಪೋಪಿನಿ ಅಂತ, ಒಡೆಗೆ ಪೋಪಿನಿ ಒಡೆಗೆ. ಯಾವಾಗ ಬರ್ತೀರಾ ಅಂತ ಹೇಳಿದ್ರೆ ಏಪ ಬರ್ಪರು, ಏಪ ಬರ್ಪರು. ಯಾವಾಗ ಬರ್ತೀರಾ ಅಂತ ಹೇಳಿದ್ರೆ ಏಪ ಬರ್ಪರು. ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ. ರೈಟ್ ರೈಟ್, ಏಪ ಬರ್ಪರು. ನೀ ಜೊತೆಗಿರಲು ಹೃದಯಗಳು ಹಾಡಿತೆ. ಆರಾಮ ಇದ್ದೀರ ಅನ್ನೋಕ್ಕೆ ಸೌಖ್ಯನಾ ಹಾಗೆ ನೋಡು. ಸೌಖ್ಯನ, ಹುಷಾರಿದ್ದೀರಾ ಹಾಗೆ. ಹುಷಾರುಳ್ಳಾರ, ಎಂಚ ಉಳ್ಳಾರು, ಸೌಖ್ಯ ಉಳ್ಳಾರ, ಹುಷಾರುಳ್ಳಾರ, ಎಂಚ ಉಳ್ಳಾರು ಅಂಚ ಆರಾಮಿದ್ದೀರ ಅಂತ ಕೇಳಿದ್ರು. ಮೇಯ್ನ್ ಕೇಳು ಅಂದರೆ ಫಸ್ಟಿಗೆ ಹೆಂಚು ಉಳ್ಳಾರು ಕೇಳೋದು. ನಾವು ಯಾರಾದರೂ ಸಿಕ್ಕಿದ್ರೆ ಕೂಡಲೇ ಹೇಗಿದ್ದೀರಾ ಅಂತ ಕೇಳಬೇಕಾದ್ರೆ ಹೆಂಚು ಉಳ್ಳಾರ ಅಂತ. ತುಳುವಿನಲ್ಲಿ ಸಾಂಗ್ ಹೇಗೆ ಆಡಬೇಕಾ? ತುಳುವಿನಲ್ಲಿ ಹೇಗೆ ಸಾಂಗ್ ಆಡು? ತುಳುವಿನಲ್ಲಿ ತುಳು ಪದ್ಯ ಆಡಬೇಕು. ತುಳು ಪದ್ಯ ಯಾವುದುಂಟು? ಒಂದು ಹೆಚ್ಚು ಗೊತ್ತಿಲ್ಲ ನನಗೆ, ಒಂದು ಹೇಳ್ತೇನೆ. ಎನ್ನ ಜೀವದ ಸೆಳೆಯಾಲ ಪ್ರತಿ ಜನ್ಮಗು ಜೊತೆಯಾಲ, ಎನ್ನ ಉಡಲದಾರ ಮನೆಗೂ ಮೋಕೆದ ರಾಣಿಯ. ಅರೆಗ್ ತುಳುಲಿಪಿ ಕಲ್ಪರ ಪನಿ ಮೇಡಮ್ ಹೆಸರನ್ನ ಇರೆಗ್ ತುಳುಲಿಪಿ ಬರ್ಪುಂಡೆ ಇರ್ ಕಲ್ದಾರೆ ತುಳುಲಿಪಿ. ಏ ಇಟ್ಲ ತುಳುಲಿಪಿ ಕಲಿಯ ನೀನು. ಹೆಸರನ್ನ ಇರ್ ತುಳುಲಿಪಿ ಗೊತ್ತುಂಡಿರೆಗ್ ಹೆಂಗ್ ಗೊತ್ತುಜ್ಜಿ ಹೆಂಗಲ್ಲ. ಅಪ್ಪ ಕ್ಲಾಸ್ ಇತ್ತಂಡು ಅಪ್ಪಗೆ ಹಿಂಗೆ ದಾದನ ಹುಷಾರಿತ್ತು ಜನ ಆಡೆ ಪೋಯರ ಒಂಜಿ ವಾರದ ಒಂದು ಕ್ಲಾಸ್ ಇತ್ತನು ಇಜ ನಾನು ಪೋತು ಅಡಿ ಹೆಂಗೆ ಕಾಯಜ್ಜಿ ಪೋಯರ ಫ್ರೀ ಕಲ್ಪ ಒಂದಿತ್ತಿರಪ್ಪಗ. ಲಿಪಿ ಅಂದರೆ ತುಳು ಈಗ ಕನ್ನಡದಲ್ಲಿ ಉಂಟಲ್ಲ, ಕನ್ನಡದಲ್ಲಿ ಹಾಗೆ ತುಳುಗೆ ಕೂಡ ಲಿಪಿ ಉಂಟಲ್ಲ, ಹಾಗೆ ತುಳು ಕಲಿಯುವುದು. ತುಳುವಿನಲ್ಲಿ ಇದು ಬರೀತಾರಲ್ಲ ಅಕ್ಷರ, ಕನ್ನಡದಲ್ಲಿ ಹೇಗೆ ಬರೀತಾರೆ ಹಾಗೆ ತುಳುವಿಗೆ ಕೂಡ ಒಂದು ಅಕ್ಷರ ಉಂಟು. ಇದು ಕನ್ನಡದಲ್ಲಿ ಬರೆಯುವಾಗೆ ಅಲ್ಲ, ಬೇರೆ ಥರ. ಇಜ್ಜಿ ಬರೀ ಬಂಗ ಉಂಡು ಅಂದಂದು ಅಣ್ಣ. ತುಳು ಲಿಪಿ ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ ಕಲೀಲಿಕ್ಕೆ ತುಳು ಲಿಪಿ. ಜೈ ಪರ್ಮಾಜಿ, ವೆಲ್ಕಮ್ ಟು ಮೈ ಲೈವ್. ಜೈ ಪರ್ಮಜಿ, ಸಪೋರ್ಟ್ ಮೇ, ಥ್ಯಾಂಕ್ ಯು ಸೋ ಮಚ್. ಇಟ್ಲಾರ ಅರ್ಥ ಆಗಲಿಲ್ಲ. ಈಗ ಕನ್ನಡಕ್ಕೆ ಲಿಪಿ ಉಂಟಲ್ಲ, ಲಿಪಿ ಅಂದರೆ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಬರೆಯುವ ಶೈಲಿ ಉಂಟಲ್ಲ, ಅದು ಹೇಗೆ ಅಂತ ಕಲಿಸ್ತಾರೆ. ಈಗ ತೆಲುಗಲ್ಲಿ ಬರೀತಾರಲ್ಲ ಆ ಥರ ನಾವು ಕನ್ನಡದಲ್ಲಿ ಕೂಡ ಆ ಥರ ಬರೀಲಿಕ್ಕೆಲ್ಲ ಉಂಟು. ಅದಕ್ಕೆ ಲಿಪಿ ಅಂತ ಹೇಳೋದು. ತೆಲುಗು, ತಮಿಳು, ಮಲಯಾಳ ಎಲ್ಲ ಬರೀತಾರಲ್ಲ, ನಮ್ಮ ಕನ್ನಡದಲ್ಲಿ ಹೀಗೆ ಆ ಈ ಎಲ್ಲ ಬರೀತಾರೆ. ಹಾಗೆ ಕೂಡ ನಮ್ಮ ತುಳುವಿನಲ್ಲಿ ಕೂಡ ಲಿಪಿ ಉಂಟು. ಅದು ಹೆಚ್ಚು ನೋಡಿದ್ರೆ ತೆಲುಗು, ಮಲಯಾಳ ಎಲ್ಲ ಬರ್ತಲ್ಲ, ಹಾಗೆ ಲಿಪಿ ಉಂಟು ಅದರದ್ದು. ಅದು ಸ್ವಲ್ಪ ಕಲೀಲಿಕ್ಕೆ ಕಷ್ಟ, ನಮಗೆ ಸ್ವಲ್ಪ ಕಲೀಲಿಕ್ಕೆ ಕಷ್ಟ. ನಾವು ಹೀಗೆ ಕನ್ನಡದಲ್ಲಿ ಬರೆದಾಗೆ ಬರೆಯುವುದಲ್ಲ. ಈಗ ಅಂತ ಹೇಳ್ತಾ ಇದ್ದಾರೆ. ಟಿಫಿನ್ ಮಾಡಿದ್ರಾ? ಏನು ದೋಸೆ ಟಿಫಿನ್ ಆಯ್ತು, ನಿಂದಾಯ್ತಾ? ಮಲಯಾಳಿ ಲೆಕ್ಕ, ಹೌದೌದು, ಮಲಯಾಳಿ ಬರೀತಾರಲ್ಲ ಆ ಥರ ಲಿಪಿ.
जय परमार जी सपोर्टिंग में है। थैंक यू सो मच जय परमार जी। ಹೂವ ಎಂತ ಟಿಫಿನ್ ಮಾಡಿದ್ರಾ? ಏನು? ಹೌದು ಟಿಫಿನ್ ಮಾಡಿದ್ದೇನೆ. ಟಿಫಿನ್ ಇದು ದೋಸೆ. ಏನ್ ಮಾಡ್ತಾ ಇದ್ದೀರಾ? ಮಾತಾಡ್ತಾ ಇದ್ದೇನೆ ನಿನ್ನ ಹತ್ರ. ಮತ್ತೆ SR ಲಾಕ್ಸ್ ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ ಈಗ. ಈಗ ಜೈ ಫರ್ಮಾರ್ಜಿ ಬಂದ್ರು, ಮಾತಾಡ್ತಾ ಇದ್ದೇನೆ. ಈಗ ಟಿಫಿನ್ ಆಗಿ ಕುತ್ಕೊಳ್ಳೋದಷ್ಟೇ, ಎಲ್ಲ ಕೆಲಸ. ಸಾಂಗ್ ಆಡಿ ಸಾಂಗ. ನಂದು ಇದು ವಾಯ್ಸ್ ಸರಿ ಇಲ್ವಾ? ಸ್ವಲ್ಪ ಇದಾಗ್ತದೆ, ತೊಂದರೆ ಕೊಡ್ತಿದೆ, ಸ್ವಲ್ಪ ಕೆಮ್ಮು ಉಂಟು. ಯಾವ ಸಾಂಗ್? ಕನ್ನಡವಾ? ಒಂದ್ 2 ಲೈನ್ ಆಡ್ತೇನೆ ಬೇಕಾದ್ರೆ. ಯಾವುದು ಆಡ್ಬೇಕು ಸಾಂಗ್? ನೆನಪೇ ಬರೋದಿಲ್ಲ. ಹಾಡ್ಲಿಕ್ಕೆ ಹೇಳಿದ್ರೆ ನೆನಪು ಬರೋದಿಲ್ಲ, ಇಲ್ಲದಿದ್ರೆ ಒಂದೊಂದೇ ಹಾಡ್ತಾ ಇರ್ತೇನೆ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಅಷ್ಟೇ 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 ಬರುದು. ರಾಗೆಲ್ಲ ಸರಿ ಬರುದಿಲ್ಲ. ಸ್ವಲ್ಪ ಆಡ್ತೇನೆ ತಕ್ಕ ಮಟ್ಟಿಗೆ ಅಷ್ಟೇ. 2 ಲೈನ್ ಅಷ್ಟೇ. ಏನು ಜಾತ್ರೆ ವಿಡಿಯೋ ತೂಲೆ ಮೇಲೆ ಅಂದೆ ಪಾಡ್ದಾರೆ ಅಣ್ಣ ಹಿಂಗೆ ನೋಟಿಫಿಕೇಶನ್ ಬೈಜನ ತೂಪೆ ಇತ್ತೆ ಚೂರು ಅಂತ ಗದೋದೇನೆ. ಅಕ್ಕನ ಮಗಲ ಮದ್ವೆ ಚೂರು ಚೂರು ಬಿಸಿ ಉಳ್ಳೆ ಅವೆ ತೂಪೆ ಅವೆ. ಮತ್ತೆ ಒಂದು ಎಲ್ಲಂಜಿ ತಮ್ಮನ ಆಯ್ತು, ಎಲ್ಲ ತಮ್ಮನುಂಡು ಮುಲ್ತ ಪೊಣ್ಣನ ಕಡೆಟ್ ಬಕ್ಕ ಐತಾರ ಆನನ ಕಡೆತ ತಮ್ಮನುಂಡು. ಅವು ಪುರ ಆದಾಂಡ ಬಕ್ಕವಂತೆ ಫ್ರೀ ಬಕ್ಕವಂತೆ ಮುತ್ತ ಬ್ರಹ್ಮ ಕಲಶ ಆವುದುಂಡು ಅಂಚ. ವಾವ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ವಾಯ್ಸ್. ಥ್ಯಾಂಕ್ ಯು. ವಾಯ್ಸ್ ಎಲ್ಲ ಹೋಗಿದೆಯಾ? ಈ ಶಿಕೆ ಎಲ್ಲ ಕೋಲ್ಡ್ ಎಲ್ಲ ಕುಡ್ದು ಕುಡ್ದು ವಾಯ್ಸ್ ಎಲ್ಲ ಹೋಗಿದೆ. ತೂಪೆ ಅವೆ ಹೆಸರನ್ನ ವಿಡಿಯೋ ತೂಪೆ ಚೂರು ಟೈಮ್ ಮೂಡ್ದೆ ಬಂದಿತ್ತು. ಪೂರ ಬಿಸಿ ಇಲ್ಲ ಒಂದೇತ ಜಾತ್ರೆ ನಾಗಮಂಡಲ ಬ್ರಹ್ಮಕಲಶ ಅವು ಪೂರ ಒಂದಾತನ ಊರ್ದ ಬಕ್ಕ ಈ ಮೇಟು ಮದಿಮೆದ ಗೌಜಿ ಅಂಚ ತೂಪೆ ಬಾಯ್ ಬಕ್ಕ. ಥ್ಯಾಂಕ್ ಯು ಹಿಟ್ಲರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಜೈ ಶ್ರೀರಾಮ್. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಕಾಫಿ ಆಯ್ತಾ ನಿಮ್ದು? ಜೈ ಶ್ರೀರಾಮ್ ಅವರೇ, ಕಾಫಿ ಆಯ್ತಾ? ಟಿಫಿನ್ ಆಯ್ತಾ ಸಂಗೀತ ಅಂತ ಕೇಳ್ತಾ ಇದ್ದಾರೆ. ಆಯ್ತು ದೋಸೆ ನಂದು ಟಿಫಿನ್. ನಿಮ್ದಾಯ್ತಾ? ಎಂತ ಸ್ಪೆಷಲ್ ಇವತ್ತು? ನಂದು ದೋಸೆ ನೀರ್ ದೋಸೆ ನಮ್ಗೆ. ನೋ ಹ್ಯಾಬಿಟ್. ಯಾವ್ದು ಹ್ಯಾಬಿಟ್? ಮುದ್ದೆ ತಿಂತೀರಾ? ಓಕೆ. AK ಲಾಕ್ಸ್ ಅವ್ರು ಬಂದ್ರು. ಹರ್ ಮಹಾದೇವ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್ AK ಲಾಕ್ಸ್. ಜೈ ಶ್ರೀರಾಮ್ ಅವ್ರ ಮುದ್ದೆ ಶೇಂಗಾ ಚಟ್ನಿದಲ್ವಾ? ಕಾಫಿ ಕುಡಿಯೋಲ್ಲ? ಓಕೆ. ಕಾಫಿ ಕುಡಿಯೋದಿಲ್ವಾ? ಓಕೆ. ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ AK ಲಾಗ್ ಅವರು. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಲೈವ್. ಜೈ ಶ್ರೀರಾಮ್ ಮತ್ತೆ AK ಲಾಗ್ಸ್ ಅವರೇ, ವೆಲ್ಕಮ್ ಟು ಮೈ. ಥ್ಯಾಂಕ್ ಯು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಲೈವ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಮಗುನ ಸಂಗೀತ ಅಲ್ಲಲ್ಲ, ನಮ್ದು ಕೊಡಗಲ್ಲ, ನಮ್ದು ಮಂಗಳೂರು ನಮ್ದು. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಮಂಗಳೂರು ತುಳುನಾಡು, ಹೌದೌದು ತುಳುನಾಡು, ನಮ್ಮ ತುಳುನಾಡು. ಸಪೋರ್ಟ್ ಈಚ್ ಅದರ್, ಹೌದೌದು, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ, ಅವರ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ, ಅವರು ನಿಮಗೆ ರಿಟರ್ನ್ ಮಾಡ್ತಾರೆ. ದುರ್ಗಾ ಪರಮೇಶ್ವರಿ ಅಮ್ಮ ಈ ನಾಡು, ಕಟೀಲ ಅಮ್ಮ ಇರೋ ನಾಡು, ಹೌದೌದೌದು, ದುರ್ಗಾ ಪರಮೇಶ್ವರಿ ಕಟೀಲ್ದ ಅಮ್ಮ ಇರುವ ನಾಡು ನಮ್ದು. தாதாண்டு ಹೊರನಾಡು ಅಮ್ಮ ಇರುವ ನಾಡು ನಮ್ಮ ಹೊರನಾಡಿನವರ ನೀವು? ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವು ಹೊರನಾಡಿಗೆ ಹೋಗಿದ್ವಿ, ಅಲ್ಲಿದ್ದು ವಿಡಿಯೋ ಹಾಕಿದ್ದೇನೆ ನಾನು ಹೊರನಾಡಿದ್ದು. ನಮ್ದು ಅಕ್ಷರಾಭ್ಯಾಸ ಸೇವೆ ಇತ್ತು ಮಗುವಿದ್ದು, ಹಾಗೆ ಹೋಗಿದ್ವಿ. ನೋಡಿ ಮತ್ತೆ ವಿಡಿಯೋ ನೋಡಿ, ನೀವು ವಿಡಿಯೋ ಹಾಕಿದ್ದೇನೆ. ತುಂಬ ದಿನ ಆಯ್ತು ಮಾತ್ರ ಹಾಕಿ, 1 ತಿಂಗಳಾಯ್ತೇನ. ನೀವು ಹೋಗಿದ್ರೆ ಕೊರಗಜ್ಜ ತುಳು ದೈವ ಇರುವ ನಾಡಲ್ಲಿದ್ದೀರಾ? ಹೌದೌದು, ನಾವು ಕೊರಗಜ್ಜ ಇರುವ ನಾಡಲ್ಲಿದ್ದೇವೆ. ಕೊರಗಜ್ಜ ಅಂದ್ರೆ ನಮ್ಗೆ ತುಂಬಾ ಪ್ರೀತಿ. ಅಜ್ಜ ಕೊರಗಜ್ಜ. ತುಳುವ ನಾಡ ಧರ್ಮ ತೊಡರು ದೈವ ಕೊರಗಜ್ಜ, ಪಂಚವರ್ಣದ ಮಣ್ಣ ಕಣಿಗೆ ಸತ್ಯ ಕರಿಯಜ್ಜ, ಕೊರಗತನಿಯ ಬಾನದೇವೆರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ, ಬಾನದೇವೆರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ, ಕೊರಗದನಿಯ. ಓ ದುಶ್ಮಲ್ಪು. ನಮ್ಮದು ದಾವಣಗೆರೆ ಸಂಗೀತ, ನಿಮ್ಮ ಮಂಗಳೂರು, ಕಟೀಲು, ಹೊರನಾಡು ಎಲ್ಲ ಬರ್ತೀವಿ ಸಂಗೀತ. ಹೌದಾ, ಸರಿ, ನಿಮ್ದು ದಾವಣಗೆರೆಯಾ? ಓಕೆ ಓಕೆ. ಮಂಗಳೂರಲ್ಲಿ ಕೂಡ, ನಮ್ದು ಮಂಗಳೂರಲ್ಲಿ ತುಂಬಾ ದೇವಸ್ಥಾನ ಉಂಟು. ನವದುರ್ಗೆಯರು ನೆಲೆಯಾದ ಇದು ಅಲ್ವಾ, ಜಾಗ ಅಲ್ವಾ ಇದು. ನವಶಕ್ತಿ ನವದುರ್ಗೆಯರು ದೇವಸ್ಥಾನ ಎಲ್ಲಿ ಉಂಟು. ನನಗೆ ಮಂಗಳೂರು ಅಂದರೆ ತುಂಬ ಇಷ್ಟ. ಹೌದಾ, ಓಕೆ ಓಕೆ. ಮತ್ತೆ ಬೀಚ್ ಉಂಟು ಇಲ್ಲಿ, ತುಂಬ ಇಷ್ಟ ನಮಗೆ ಕೂಡ. ನಮ್ಮ ಊರು ಅಂದರೆ ನಮಗೆ ತುಂಬ ಇಷ್ಟ. ನಮಗೆ ಬೇರೆ ಯಾವುದು ಕೂಡ ಇಷ್ಟ ಆಗೋದಿಲ್ಲ, ನಮಗೆ ಮಂಗಳೂರೇ ಇಷ್ಟ. ನನ್ನ ಅಮ್ಮ ಅಂದರೆ ನನಗೆ ತುಂಬ ಕಟೀಲು ಅಂದರೆ, ಹೌದೌದು, ತುಂಬ ತುಂಬ ಪವರ್ಫುಲ್. ಕಟೀಲು, ಬಪ್ಪನಾಡು, ಚಿತ್ರಾಪುರ ಎಲ್ಲ ಕಡೆಗಳಲ್ಲಿ ತುಂಬ ಪವರ್ಫುಲ್ ಎಲ್ಲ ದೇವಿ. ಹೌದೌದು, ನಾವು ಅಲ್ಲಿ ಬಂದರೆ ಮೊದಲು ದೇವಸ್ಥಾನ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಂಗಳೂರಿಗೆ ಬರಬೇಕು. ಎಲ್ಲ ಕಡೆ ದೇವಸ್ಥಾನ ಉಂಟು, ಒಂದೊಂದು ಗ್ರಾಮಕ್ಕೆ ಒಂದೊಂದು ದೇವಸ್ಥಾನ ಅಂತ ಇದೆ. ಮತ್ತು ಹೀಗೆ ಕಟೀಲು ಫೇಮಸ್ ದೇವಸ್ಥಾನ ಎಲ್ಲ ತುಂಬ ಉಂಟು. ಕಟೀಲು, ಬಪ್ಪನಾಡು, ಕುದ್ರೋಳಿ, ದಸರಾ ಆಗ್ತದೆಲ್ಲ, ಮಂಗಳೂರು ದಸರಾ ಅದು ಕೂಡ. ಹೌದಾ, ಸಿದ್ದಾಪುರದ ಮಾರಿಯಮ್ಮ ಫೇಮಸ್. ಹೌದಾ, ಶಿರ್ಸಿಯಾ? ಶಿರ್ಸಿ ಮಾರಿಯಮ್ಮವ? ಅದಲ್ಲಲ್ಲ, ಸಿದ್ದಾಪುರ ಬೇರೆಯಾ? ಮಂಗಳೂರು ಕಡೆ ಬಂದರೆ ನೋಡೋಕೆ ತುಂಬ ಇಷ್ಟ. ಅಲ್ಲಿ ಕನಿಷ್ಠ 1 ವಾರ ಇರಬೇಕು. ಒಂದ್ಸಲ ಹೋಗಿದ್ದೆ ನಾನು ಮಾರಿಯಮ್ಮನ ದೇವಸ್ಥಾನಕ್ಕೆ ಶಿರ್ಸಿಯಲ್ಲಿ, ಒಂದೇ ಸಲ ಹೋದದ್ದು.
टूथपेस्ट कर अलग पोसत करनी ना अलग पोसत पेस्ट अलग बॉक्स हो अला इट उप्पुಡು ದುಂಬುದು ಇಡು ಉಪ್ಪು ಇಡೆ ಕನಗೆ ಅಡಿ ಇಡೆ ಕನ ಓ ಬ್ರಷ್ ಕನ ಪವಿ ಪಲ್ಲವಿ ಅವರು ಬಂದ್ರು ಹಾಯ್ ಪವಿ ಸಿಸ್ ವೆಲ್ಕಮ್ ಟು ಮೈ ಲೈವ್ ಪವಿ ಸಿಸ್ ಕಾಫಿ ಆಯ್ತಾ ನಿಮ್ದು ತುಂಬಾ ದೊಡ್ಡ ಜಾತ್ರೆಯಲ್ಲಿ ನಡೆಯುವುದು ಹೌದೌದು ಜಾತ್ರೆ ಟೈಮಲ್ಲಿ ಬರಲಿಲ್ಲ ನಾನು ಹೀಗೆ ಒಂದ್ಸಲ ಹೋಗಿ ಬಂದದ್ದು ಹಾಯ್ ಪವಿ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಜೈ ಶ್ರೀರಾಮ್ ಅವರು ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಪವಿ ಸಿಸ್ ಹತ್ರ ಜೈ ಶ್ರೀರಾಮ್ ಪವಿ ಸಿಸ್ ಕಾಫಿ ಆಯ್ತಾ ನಿಮ್ದು ಟಿಫಿನ್ ಆಯ್ತಾ ಎಂತ ತಿಂದ್ರಿ ಜಗ್ಗು ಹಾಯ್ ಸಂಗೀತ ಅಕ್ಕಪ್ಪನದಲ್ಲಿ ಹಾಯ್ ಜಗ್ಗಣ್ಣ ಕಾಫಿ ಆಂಡೆ ವೆಲ್ಕಮ್ ಟು ಮೈ ಲೈವ್ ಪವಿ ಸಿಸ್ ವೆಲ್ಕಮ್ ಟು ಮೈ ಲೈವ್ ಶ್ರೀರಾಮ್ ಅವರೇ ವೆಲ್ಕಮ್ ಟು ಮೈ ಲೈವ್ ಮನಸ್ಸ ಅಂಡೆ ಮನಸ್ಸತ್ತ ಜಗ್ಗಣ್ಣ ನಾನೊಂದು ದೋಸೆ ತಿನ್ನಿ ಲೈಕ್ ಅಂತೇಳಿ ನಿಮ್ಮ ಭಾಷೆ ಕೇಳೋಕೆ ಚಂದ ಮಾರೆ ಹೌದೌದು ನಮ್ಮ ಭಾಷೆ ನಮಗೆ ತುಂಬ ಇಷ್ಟ ಜೈ ಶ್ರೀರಾಮ್ ಅವರೇ ನಮ್ಮ ತುಳು ಭಾಷೆ ಅಂದರೆ ನಮಗೆ ತುಂಬ ಇಷ್ಟ ಲೇಟ್ ಆಂಡ್ ಮತ್ತು ಅದು ಬಂದಾಗ ಮಲ್ಲೆಜ್ಜೆ ಅಣ್ಣ ಜಗ್ಗಣ್ಣ ಲೇಟ್ ಆಂಡಲ್ಲ ಬೇಗ ಬರ್ತಾರಣ್ಣ ಲೈವ್ ಎಂಡ ಅವ್ರದ್ದು ಬರ್ತಾರೆ ನಾನು 10 ನಿಮಿಷ ಒಳ್ಳೆ ಆತೆ ಲೈಕ್ ಕೊಡಿ ಥ್ಯಾಂಕ್ ಯು ಪವಿಸಿಸ್ ಇದ್ದೀರಾ ಪವಿಸಿಸ್ ಪೋಯರಾ ಎಂಚ ಉಳ್ಳಾರು ಹುಷಾರುಲ್ಲೇ ಇತ್ತ ಚೂರುಣ ದಾದ ಶೆಕೆ ಐತೆ ಎಂಚ ಕೋಲ್ಡ್ ಪರ್ದು ದೊಂಡ ಅಂತೆ ಚೂರು ಬೇಣೆ ಬಕ್ಕ ಮದ್ಮೆದಾಗ ಹೋಜ್ಜತೆ ಈಮೆಟ್ ಊರ್ದಾಗ ಬ್ರಹ್ಮ ಕಲಶ ಪೂರ ಒಟ್ಟುಗಾದುಂಡತೆ ಸರಿ ಕಟ್ ಲೈವ್ ಮಲ್ಪೇರ್ನೆ ತಿಕ್ಪುಜಿತ್ತೆ ಕಾಕ ಕಜಿಪು ದಾದೆ ಕಾಕ ಕಜಿಪು ದಾಲೇಜಿ ಕಜಿಪ್ ಬೈ ಅಟ್ ವೆಜ್ಜಿನಿ ಮುರಾನ್ ನಿಂಚ ವೆಜ್ ಬ್ರಹ್ಮ ಕಲಶತೆ ಬ್ರಹ್ಮ ಕಲಶ ನಾಗಮಂಡಲ ಊರ್ದ ಅಂಚ ವೆಜ್ ಫುಲ್ಲು ಮದುವೆಗ್ಲ ವೆಜ್ಜೆ ನಾನೆಲ್ಲ ತಮ್ಮನುಂಡು ಬಕ್ಕ ಐತಾರ ತಮ್ಮನುಂಡು ಅವು ಆಂಡ ಮದುವೆದ ಮುಗಿಯುಂಡು ಬಕ್ಕ ಜಾತ್ರೆ ಎಲ್ಲ ಮುಗಿಯುಂಡು ಐತಾರ ಅನಾಗ ಓ ಅಂಚ ಜಾಲಿ 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 ಅಂದೆ ಜಾಲಿ ಜಾಲಿ ಮೊದಲು ಸಿಕೆಟ್ ಜಾಲಿ ಜಾಲಿ ಎಂಚಿನ ಜಾಲಿ ಗೊತ್ತಾ ಪುಜ್ಜಿ ಈ ಸಿಕೆಟ್ ಆಪುಜ್ಜಿ ಓಲ್ ಪೊಂಡಲ ಆಪುಜ್ಜಿ ಈ ಸಿಕೆಟ್ ಬಕ್ಕ ದಾದಿ ತಿನಿ ಯಾರು ಐರು ಒನಸ್ ಮಲ್ತಿನ ಜಗ್ಗಣ್ಣ ಬರ್ಸ ಬರ್ಯಾರ ಕಾಲ್ ಮಲ್ಪಲೆ ಅವು ಬರ್ಚಿ ಬರ್ಸ ಇತ್ತೆ ಬರ್ಚಿ ಮೂಲು ಬ್ರಹ್ಮ ಕಲಸ ಒಂದುಂಡು ಎಂಗಲ್ಪ ಬರ್ಸ ಬರ್ತನ ಪೂರ ಅಲ್ಲೋಲ ಕಲ್ಲೋಲ ಹಾಕೊಂಡು ಜೊರ ಜಾತ್ರೆ ಪೂರ ಆವಡು ಬಕ್ಕ ಜಾರದ ಕೋಲ್ ಉಂಡು ಇರತ್ತಾಜೆಕ್ ದೇವಸ್ಥಾನದ ಕಲ್ಲೆಕ್ ಕೊಡು ಅಂದಾರ ಓಕೆ ಬರ್ಸ ಬರ್ಚಿ ಕಾಲ್ ಮಲ್ ನಾ ಯಾನ್ ಕಾಲ್ ಮಲ್ತಿ ಬೇರಿಗೆ ಬರ್ಪೇರ ಬರ್ಸದಾರಿ ಎನ್ನ ನಂಬರ್ ಇಜ್ಜಿ ಬರ್ಸದ ವರುಣ ದೇವೆನ್ನ ನಂಬರ್ ಇಜ್ಜಿ ವರುಣ ದೇವೇರು ಬಂದಾಗ ಬರ್ಪೇರು ಅದೇ ನಮ್ಮ ಜಪ ಮಲ್ಪೊಡ ಅತ್ತೆ ಬಕ್ಕ ಕಾಲ್ ಮಲ್ಪೇರು ಪುರ ಪೂಜಿ ವರುಣ ದೇವೇರು ಪ್ರಾರ್ಥನೆ ಮಲ್ಪೊಡ ಅತ್ತೆ ದೇವೇಡ ಬಲೆ ಬರ್ಸ ಹಣ ಇತ್ತೆ ಬರ್ಚೊಂಜಿ ಎಲ್ಲ ಐತಾರ ಬಕ್ಕ ಬರಾಡು ಇತ್ತೆ ಬತ್ತನ ಪೂರ ಮುಲಿ ಎತ್ತು ಶೋಕ್ ಪೂರ ಪಾರ್ದಿರ್ಗುತ್ತೆ ಬ್ರಹ್ಮ ಕಲಶಗ್ ಪೂರ ಹಾಲು ಹಾಕೊಂಡವು ಅಂಚವರ ಬಲ್ಲಿ ಬರ್ಸವರ ಬಲ್ಲಿ ಕೋಡೆ ಒಂಜಿ 2 ಪನಿ ಕುಡ್ತದ ಮೂದಿನ ಅಂತೆ ಕೊಡ್ತು ಅವು ಚೂರು ಪನಿ ಕುಡಿತು ಬೇಡಿ ಕೊಟ್ಟತೆ ಸಿಕ್ಕೆ ಜಾಸ್ತಿ ಮಧ್ಯಾಹ್ನದ ಪೊರ್ತು ಕುಲ್ಲೇರಿನೇ ಆಪುಜಿ ಬಕ್ಕ ಎಂಗಲ್ಲ ಸೀಟ್ ಅತೆ ಎಂಗಲ್ ಸೀಟ್ ಎಂಗಲ್ಲ ಸೀಟ್ ಕುಲ್ಲೇರಿನೇ ಆಪುಜಿ ಮಧ್ಯಾಹ್ನದ ಪೊರ್ತು ನಿಮ್ ಜೊತೆ ಮಾತಾಡೋದೇ ಚಂದ ಸಂಗೀತ ನಿಮ್ಗೆ ಅರ್ಥ ಆಗ್ತದ ಜೈ ಶ್ರೀರಾಮ್ ಅವರೇ ನಮ್ಮ ಭಾಷೆ ಇನಿ ಬರ್ಸ ಉಂಡು ಅಲ್ಪ ಇಜ್ಜಿ ಬೊಡ್ಚಿ ಜಗ್ಗಣ್ಣ ಬರ್ಸಡ ಪಲ್ಲೆ ಯಾರಂದು ಪ್ರಾರ್ಥನೆ ಮಾಡ್ಬೇಕು ಬರ್ಸಡ ಇನಿ ಬರ್ಚಿ ಐತಾರ ಬಕ್ಕ ಬರಡು ಬರ್ಸ ಬರ್ಪುಡು ದಾದ ಗೊತ್ತೆ ದೊಡ್ಡ ಪನಿ ಕುಡ್ತದ ಪೋಪಿನ ಆತೆ ಬಕ್ಕ ಮೆಂಚುಪ್ಪುಣು ಮೆಂಚು ತೆಡಿಲು ಉಪ್ಪುಣು
ಅಣ್ಣ ಬರ್ಸ ಇದು ಕೂಡ ಬೈಚಿ ಇನಿ ಬರ್ಸ ಉಂಡು ಅಲ್ಪ ಈರ್ದಾದ ಪ್ರಾರ್ಥನೆ ಮಲ್ತಾರೆ ಬರ್ಸ ಬರೋಡೊಂದು ತೆಗ್ಗಂಡ ಪೋಲೆ ಬಲೆ ದೆಕ್ಲೆ ಪೋಲೆ ಮೊಂದೆಕ್ಲೆ ಪೋಲೆ ಚಾ ಚೌಲಿ ಹಾಕೊಂಡು ಪೋಲೆ ಒಂದು ಇಚ್ಚಿದ ಪೇರುಂಡು ಅವ್ರು ಪೋ ಹಾಯ್ ಎಂಕ್ ದಿವ್ಯ ದೃಷ್ಟಿ ಇಡ್ತು ಅಂದೆ ವಾ ಜಕ್ಕಣ ದಿವ್ಯ ದೃಷ್ಟಿಲು ಉಂಡು ಶಾಯೆ ತೆಡ್ಡ ತೆರೆ ದಿವ್ಯ ದೃಷ್ಟಿ ಸೂಪರ್ ಸೂಪರ್ ಈರು ಗ್ರೇಟ್ ಮೋನಾಂಡಿ ಚಾನಲ್ ಅಂದೆ ಜಗಣ ಪೂರೆಲ್ಲ ಕೊನದಲ್ಲಿ ಜಗಣ ಚಾನಲ್ ಮೋನಾಡಿಗೆ ಅಂದೆ ಏತ್ ದಿನ ಲೈವ್ ಪೂರ ಮಲ್ತದ್ದು ಏತ್ ಸಮಯ ಅಂಡಿ ಇದು ಚಾನಲ್ ಸ್ಟಾರ್ಟ್ ಮಾಡ್ತದ್ದು ಜಗಣ ಮೋನ ಮೋನಿ ಆಯ್ನ ಆತು ಜಿ ಮೋನೋ ಸ್ಟಾರ್ ಜಗ್ಗೋ ಬಣ್ಣನಿಲ್ಲೇರು ಜಗಣ್ಣೆ ಮೋನೋ ಸ್ಟಾರ್ಗೆ ದಾದಿ ವಿಶೇಷ ದಾದಿ ಅಂಚ ಪಂಡ ఏ సమయ అండ్ ಗೊತ್ತು ಜಂದೆ ಓಕೆ ಓಕೆ ಮಸ್ತ್ ಸಮಯ ಆಣ್ತೋ ಜೋಡತೆ ಎಂಕುಲು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ತುಂಬ ನಿಕುಲು ಇತ್ತಾರೆ ಅದೇ ಮಸ್ತ್ ಸಮಯ ಅದು ಪಿ ಒಂದು ವರ್ಷ ಅಂಡೆ ವರ್ಷ ಅಂದದೆ చెలిపేరు దాయి తెలిపి అయ్యో జగ్గన్న జగ్గన్న మోనాన్న పార్టీ కొరడీరు ಯಾನು పోయినప్పుడు మోనో అని యాను ఇజ్జి ఆపుండి అన్న ఆపుండి ఆయన ಬೇಗ ಆಪುಂಡಿ ಇರೇನ ಆವಡ್ ಬೇಗ ಆವಡ್ ಮೋನೋ ಇರ್ನ ಮಸ್ತ್ ದೂರ ಅಲ್ಲ ರೀ ಅತ್ ಕೈತಲ್ಲರ ಮೋನದ್ ಎಂಕುಲಾಂಡ ದೂರ ಪಣ ದೂರ ಅಲ್ಲ ಮಸ್ತ್ ದೂರ ಅಲ್ಲ ಎಂಕುಲು ಆಪಿನಲ್ಲ ಡೌಟ್ ಎಂಗಲ್ಲ ಎಂಕದಾಲ ನಂಬಿಕೆಲೆ ಇಜ್ಜಿ ಆಪುಂಡು ಹೋಯ್ತಲ್ಲ ఇంకొంచెం ఛానల్ పై పక్క ನಂಬಿಕೆನೇ ಇಜ್ಜಿ ಅಂದಂದು ಈ ಲೈವ್ ಅಪ್ರೂಪಕ್ಕೆ ಮಲ್ಪನತೆ ಅಂಚ ಪುರ್ಸುತ್ಲ ಬೋಡತೇನ ಐತೆ ನಮ್ಮ ಅಲ್ಪ ಪೂರ ಜಾತ್ರೆ ಐತೆ ಅಂಚ ನಾವು ಐಟ್ ಐತೆ ಇವಾಗ ಕಂಬುಲ ಬೊಬ್ಬು ಜರೀರು ಅವು ಪುರ ನಾ ಮಲ್ಪೆರೆ ಲೈವ್ ಮಲ್ಪೆರೆ ಬಾರಿ ಬಂಗತೆ ನಮಕ್ ಐಟೆ ಕುಲ್ಲೆರೆ ಅಪ್ಪುಜ ಎಂಚ ಐಟೆ ಕುಲ್ಲೆರೆ ಆತನ ಈತ ಪೊರ್ತಗ ಆದಾತತೆ ಮೂಜಿ ಪೊರ್ತು ಪೂರ ಮಲ್ತದ ಲೈವ್ ಮಲ್ತ ಆದಾತ ಈತ ಪೊರ್ತು ಮಗ ನಮ್ಮ ವೀಡಿಯೋ ಪೋಪು ಜತಿ ಅವೇ ಮಲ್ಲ ಬಂಗ ಅರ್ಜೆಂಟ್ ಜಾರಾಮುಡ ಅಂಡೆಯ ಒಂದೇ ಓಕೆ 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 ಅಂದ ಅರ್ಜೆಂಟ್ ಮಲ್ದ ತುಲೆ ಬಕ ನಮ್ಮ ಚಾನಲ್ ಒಂದು ಆಪುಡು ಎನ್ನ ತುಲೆ ಚಾನಲ್ ಅದು ಕೂಡ ಒಂಜಿತ್ತೆ ಅವೈಲೇಬಲ್ ಬತ್ತೆ ಅಣ್ಣ ಹೊರ ಪೋಡಿಗೆ ಆಪುಡು ಮಸ್ತ್ ಒಂಜಿ ದಾದೆ ಗೊತ್ತುನೆ ಜಗ್ಗಣ್ಣ ಇತ್ತೆ ಯಾನ ಎಂಕಲ್ಲ ಇಲ್ಲದ ಮದಿಮೆ ಆತಿ ಯಾನ ಐತೆ ಮದ್ವೆ ಹೆಂಗಿದಿಲ್ಲ ಪಾಡ್ನಾಗಲ್ಲ ಎಂಕ ಕಾಪಿ ರೈಟ್ ಬರ್ಪುಣು ಓನರ್ ಕಂಟೆಂಟ್ ಬರ್ಪುಣು ಓನರ್ ಐನೆಡ್ ದುಂಬೆ ಪಾಡ್ದೇರು ಬರ್ಪುಣು ಎಂಕಲ್ಲ ಅಲ್ಪೊಡದೆ ಏರ್ಲ ಯೂಟ್ಯೂಬ್ ಇಜ್ಜೇರು ಮುಲ್ಪ ಆಮೇಲೆ ಎಂಕ ಅಂಚ ಬರ್ಪುಣು ಹೌದಾ ಅಂಚ ಯಾನ್ ಲೈವ್ದೇ ಇತ್ತಿದ ಅಂಚ ಅನ್ಪನೊಂದುಲ್ಲೇರು ಎಸ್ ಆರ್ ಅನ್ನೆ ಸಪೋರ್ಟಿಂಗ್ ಉಳ್ಳೇರು ಥ್ಯಾಂಕ್ ಯು ಓ ಪಾಡ್ನಲ್ಲ ಓನರ್ ಕಂಟೆಂಟ್ ಬರ್ಪುಣು ಓನರ್ ನೆರ್ದುಂಬೆ ಯೂಟ್ಯೂಬ್ಡು ಪಾರ್ದೇರಂದು ಬರ್ಪುಣು ಹೌದಾ ಅಂಚ ಅಂದೆ ಅಂಚ ಬರ್ಪುಣು ಅಂದಿ ಹೆಂಗೆ ಅಂಚೆನೆ ಬರ್ಪುಣು ಹೆಂಗೆ ಓಲ ಲಾಗ್ ಮಲ್ಪೆರ್ನೇ ಒಂದಿಜಿ ಬಾರಿ ಬಂಗುಡು ಎತ್ತು ಸಲ ಉಂದು ಮಲ್ಪೆ ಗೊತ್ತುನೆ ಒಂಜಿ ಲಾಗ್ ಮಲ್ಪೊಡಾಂಡ ಬಾರಿ ಬಂಗ ಎಂಕಲ್ ಇಲ್ಲಡ ಆಯ್ನ ಫಂಕ್ಷನ್ ಎಂಕ್ ಪಾಡ್ರೆ ಆಪುಜಿ ಎಂಕಲ್ ಊರುಡ ಆಯ್ನ ಫಂಕ್ಷನ್ ಎಂಕ್ಲೇ ಪಾಡ್ರೆ ಆಪುಜಿ
ಅಂಚ ಬರ್ಪುಂಡು ಪೂರ ಇದಂಗ ಊರು ಜಾತ್ರೆ ಇದೆ ಬ್ರಹ್ಮಕಲಶದ ಐತನೇ ಎಂಕ್ಲೆ ವಿಡಿಯೋ ಪಾಡ್ರೆ ಹಾಪುಜಿ ಐತ ಖಾಲಿ ಶಾರ್ಟ್ ಮಾತ್ರ ಪಾಡ್ರೆ ಹಾಪಿನಿ ವಿಡಿಯೋ ಬಿಲ್ಕುಲ್ ಪಾಡ್ರೆ ಹಾಪುಜಿ ಇಡೀರ್ತುಲೆ ಪುತ್ತೂರ್ದ ಪುರ ಪಾಡ್ಜೇರಿ ಕೆಲವು ಜನ ಪುರ ಪುತ್ತೂರ್ದ ವಿಡಿಯೋ ಪುರ ಪಾಡೊಂದು ಇಜ್ಜೇರಿ ಎಂಕ್ಲೆ ಎಂಕಲ್ಲ ಊರ್ದೇನೆ ಎಂಕ್ಲೆಗೆ ಹಾಪುಜಿ ದಾಯ ಎಂದೇ ಗೊತ್ತಾಪುಜಿ ఒక డిలీట్ ಮಾಡ್ಕೊಂಡು ఏ తంచాను నిజం ఎంకుడది వీడియో పాడేదాల బంగానే ఇచ్చినాంగ నా ఎంకల్లా ఊర్ద ಒಂಜೊಂಜಿ ಫಂಕ್ಷನ್ ಆ ಒಂದೇ ಉಪ್ಪುಂಡು ಗೊತ್ತುಂಡೆ పోయాడు వాళ్ళు వీడియో మంత్ కనిపే పొక్కడి వీడియో మంత్ కనిపిన ఆ తర్వాత వీడియో మంత్ కనిపి మొన్న నేను కಲ್ಪ ಶಿಬಿರ ಎತ್ತುಂಡು ಒಂದೆತ್ತ ಫುಡ್ ಫಾಲ್ಸ್ ಥೆರಪಿದ ಐತಲಂಚಿನ ಐತ ಪೂರ ಮಲ್ತ 20 ನಿಮಿಷದ ಇತ್ತನೊಂದು ವಿಡಿಯೋ ಪಾಡಿ ಬಿಡಿಗೆ ಕಾಪಿರೈಟ್ ಅವು ಪಂಡ ಕಾಪಿರೈಟ್ ಮಾಡ ನಮ್ಮ ಒಂದು ಸಾಂಗ್ದ ಪುರತ್ತು ನಮ್ಮ ಒಂದೇ ತಾನೆ ಓನರ್ ಕಂಟೆಂಟ್ ದುಂಬೆ ಬಾರದೆ ಇருந்து ಬರ್ಕೊಂಡು ಎಂಚಿನಂದಿ ಗೊತ್ತು ಪದ್ಯ ಇತ್ತು ನಾನು ಕೆಲವೊಂದು ನಮ್ಮ ತುಳು ಪದ್ಯಗೆ ಕೆಲವು ಬರ್ಪುಜ್ಜಿ ಗೊತ್ತಾಂಡೆ ಒಂದು ಬರ್ಪುಜ್ಜಿ ಕಾಪಿರೈಟ್ ಕ್ಲೇಮ್ ಬರ್ಪುಜ್ಜಿ ಬಕ ಯಾನ್ ವಿಜ ಪಿರೇದ ವಾಯ್ಸ್ ಪುರ ಒಂದು ಮಂತ್ ಪಾಡ್ನತೆ ಅಂಚ ಅವು ಪಾಡಿಬೇಕ ಬಕ ಇಂಚ ಕೆಲವೊಂಜಿ ಮಾತ್ರ ಥೆರಪಿಗೆ ಬರಬೇಕು ಅವಳು ದಾದುಂಡು ಅವಳು ವಾ ಪದ್ಯ ಉಂಡು ಹೆಂಗಲ್ಲ ಶಿಬಿರ ಎತ್ತುನ 10 ದಿನದ ಶಿಬಿರ ಎತ್ತುನ ಐತ ವಿಡಿಯೋ ಮಂತ್ ಪಾಡ್ದಿತ್ತೆ ಅವಳ ಒಂದು ಆಪುಜ್ಜಿ ಅವಳ ಓನರ್ ಅಂಚ ಸ್ಟ್ರೈಕ್ ಬರ್ಪುಂಡು ಮನ್ಪಿ ಎಂಚಿನ ಬಕ ಡಿಲೀಟ್ ಮಲ್ತೆ ಈಜಿನ ಏತು ವಿಡಿಯೋ ಇತ್ತನು ಗೊತ್ತು ನೆಂಡ ಪೂರ ಮಲ್ತು ಬಂದು ಪೊಕ್ಕಡೆ ಮೊಬೈಲ್ ಜಿಂಜಾದು ಬಿಡ್ಪೇನೆ ಪೂರ ವಿಡಿಯೋ ಪೊಕ್ಕಡಿದ್ದು ಬಾಗ ಶಾರ್ಟ್ ಗಣ ಪಾಡ್ದೆ ಶಾರ್ಟ್ ಪಾಡ್ದ ಪೋಪುಡು ಶಾರ್ಟ್ ಪದ್ಯ ಪಾಡ್ದು ಪಾಡಿಬೇಕಾ ಪೋಪುಡು ಅವು ಒಂಜಿ ಐಟು ಪೋತುನು ಒಂಜಿಕೆ ಪೂರ ಪೋತುನು ನಮ್ಮ ವಿಡಿಯೋನೇ ಪೋಪುಜಿ ಅವೇ ಮಂಡೆ ಬೆಚ್ಚಾಪೇನು ಇಜ್ಜಿ ಪದ್ಯ ಇತ್ತಲ್ಲ ಯಾನ್ ಮ್ಯೂಟ್ ಮಲ್ತು ಬೇತೆ ವಾಯ್ಸ್ ಪಾಡುವೆ ಅತೆ ಭಾರಿ ಬಂಗ ಪದ್ಯ ಇಜ್ಜಿಡಲ್ಲ ದಾಯವು ಕಾಪಿರೈಟ್ ಬರ್ಪಿನ ಗೊತ್ತಾಗ್ತಿ ಕೋಡೆಲ್ಲ ಮಧ್ಯೆ ಪಾಡ್ದೆ ಪೂರ ಪದ್ಯದ ಒಂದು ಮಲ್ತು ಮ್ಯೂಟ್ ಮಲ್ತು ಪಾಡ್ದೆ ಪಿರೇದ ವಾಯ್ಸ್ ಇಂಚ ಪಾಡ್ದೆ ಆನಲ್ಲ ಅವು ಇಜ್ಜಿ ഞാൻ ಬಕ ಡಿಲೀಟ್ ಮಾಡ್ತೀನಿ ಅವೆ ಅಂಚ ಪುರಾಣ ಮಸ್ತ್ ಮನೆ ಚಪ್ಪ ಎಂಕಲ್ ನಂದಿ ಊರ್ದೆಲ್ಲ ಮಲ್ತಲ್ಲ ಬರ್ಪುಡು ಓನರ್ ಕಂಟೆಂಟ್ ಬಕ ಎಂಕಲ್ನ ಪನ್ನಿ ಪುರಾಣ ಎಂಕಲ್ ಮದ್ಮೆ ಆಡದೆ ಅಕ್ಕನ ಮಗಳಿಗೆ ಅಲ್ತ ವಾಲ್ದ ಮಲ್ತೆ ಅವಳು ಓನರ್ ಕಂಟೆಂಟ್ ಬರ್ಪೀನಿ ಎಂಚಿನೇಕ್ ಬರ್ಪುಣ ಅಂದೇ ಗೊತ್ತಾಪುಜಿ ಎಂಕ್ ಬಕ್ಕ ಇಂಚ ನಮ್ಮ ಒಂದೆತ್ತ ನಮ್ಮ ಎಂಕಲ್ನ ಈರ್ ಪಂಡ್ಪರ್ ಎಂಕಲ್ನ ಮಹಿಳಾ ಸೇವಾ ಸಮಿತಿ ಎಂಕಲ್ನ ಇತ್ತಲು ಮಹಿಳಾ ದಿನಾಚರಣೆ ಐತ ರಾತ್ರಿಗೆ ಅದು ಪುಲ್ಲೆ ಅವಡನೆ ಅನ್ ಪಾಡ್ದೆ ಒಂಜಿ 2 ಗಂಟೆ ಬಿಟ್ಟು ಎಡಿಟಿಂಗ್ ಮಲ್ತು ಪಾಡ್ದೀನಿ ಅವಳ ಕಾಪಿ ರೈಟಿಂಗ್ ಏತ್ ವಿಡಿಯೋ ಗೊತ್ತುನ ಏತ್ ವಿಡಿಯೋ ಎಂಕ್ ಪಾಡ್ರೇನೇ ಆಯ್ಜಿ ಮಸ್ತ್ ಪಾಡಿ ಪೆಟ್ಟಿಗೆ ಕಾಪಿ ರೈಟ್ ಪಣ ಓನರ್ ಕಂಟೆಂಟ್ ಬರಿ ಪದ್ಯನೆಲ್ಲ ನಮ್ಮ ದೆಪ್ಪೊಲಿದೆ ಕಾಪಿ ರೈಟ್ ಪದ್ಯ ಬತ್ತಂಡ ನಮಗೆ ದೆತ್ತದ ಮ್ಯೂಟ್ ಮಲ್ತಾನೆಲ್ಲ ಪಾಡುಲೆವೆನ್ ಒಂದು ಓನರ್ ಕಂಟೆಂಟ್ ಬತ್ತಂಡ ಬಂಗತೆ ಆನ ಎಂಕಲ್ನ ಮುಲ್ಪ ಏರ್ಲ ಯೂಟ್ಯೂಬ್ ಪಾಡಿನ ಏರ್ಲ ಎತ್ತಿಚೇರು ಯೂಟ್ಯೂಬ್ ಪಾಡಿನ ಮೊನ್ನೆ ಎಂಕಲ್ನ ಮಹಿಳಾ ಸಮಿತಿ ಒಂದು ಐತದಲ್ಲ ಯೂಟ್ಯೂಬ್ ದಕ್ಲೆ ನೇರೆಲ್ಲ ಇಜ್ಜೇರು ವಿಡಿಯೋ ಪಾಡ್ನಾಗನೆ ಬರ್ಪಿನ ಓನರ್ ಕಂಟೆಂಟ್ ಅವು ಬಿಡ್ಲೆ ಬಕ ಎಂಕಲ್ ನಮ್ಮ ಮೆಹಂದಿದ ಒಂದಿಟ್ಟು ಡ್ಯಾನ್ಸ್ ಮಲ್ತನೆ ಪೂರ ಅವು ಪದ್ಯ ಬಾರ್ದು ಒಂದು ಪಾಡ್ನಾಗ ಅವು ಫುಲ್ಲು ಒಂದು ನಮ್ಮದ ಪಬ್ಲಿಕ್ ಬರ್ಪದೆ ಅವು ಫುಲ್ಲು ಡಿಸೇಬಲ್ ಬರ್ಪುಂಡು ಬ್ಲಾಕೆ ಬರ್ಪುಂಡು ಐಕೆ ಒಂದು ತೂತುದನ್ನದೆ ಬೊಡ್ಚಿ ತೋಜುನು ಓಲ ಪಾಡ್ನಾನೆ ಬೊಡ್ಚಿ ತೋಜುನು ಅಂದ್ ನಮ್ಮ ಬೇತಕಲ್ನ ವಿಡಿಯೋ ದೆತ್ತದು ಪಾಡ್ದಿನತೆ ಬೇತಕಲ್ನ ವಿಡಿಯೋ ಎಂಕಲ್ ಅಲ್ಪ ಮುಲಿ ಎಲ್ಲ ಯೂಟ್ಯೂಬ್ ಪಾಡ್ನಕಲ್ ಇಜ್ಜೇರು ಮುಲ್ಪ ಕಾಟಿ ಪಳ್ಳಾಡು ಬಾರಿ ಕಮ್ಮಿ ಇತ್ತೇರು ಯೂಟ್ಯೂಬ್ ಉಳ್ಳೇರು ಆಡ ನಕಲ್ನ ಬೇತೆ ನಕಲ್ ನಂಜಿ ಒಂದು ಆಡ ಬೇತಕಲ್ನ ವಿಡಿಯೋ ನಮ್ಮ ಒಂದಿಟ್ಟು ಸಮಸ್ಯೆ ಲಾಯ್ಬಕ್ಕ ನಮ್ಮ ವಿಡಿಯೋ ದೆತ್ತು ಪಾಡ್ನತೆ ಅವು ಎಂಚು ನಾನು ಅವು ಬಿಡ್ಲೆ ಎಂಕಲ್ನ ಇಲ್ಲಡು ಮಂತ್ರಿಂಗ್ ಆನಾಗ ಇತ್ತೆ ಬಕ್ಕ ಒಂದು ಮದಿಮೆ ಆನಾಗ ಅವು ಬೇತಕಲ್ನ ವಿಡಿಯೋ ಎಂಚ ಹಾಪುಂಡು ಯಾನ್ ಬಕ್ಕಲ್ ದದ್ದು ಕಾಪಿ ರೈಟ್ ಏರಾದು ಪಾಡ್ದು ಉಪ್ಪೇರು ಬಂದುಂಡದೆ ಬಕ್ಕಲ ಬೇಗ ಎಡಿಟ್ ಮಂತ್ ಪಾಡ್ನು ಮದ್ವೆ ದಾನೆ ಮಧ್ಯಾಹ್ನ ಬತ್ತದು ಎಡಿಟ್ ಮಂತ್ ಪಾಡ್ದೆ ಗೊತ್ತಾಣೆ ಅವನು ಅಂದ್ ಎನ್ನ ಮೆಗ್ದಿಲ ಪನ್ಪಲ್ ನಿಕ್ಕೆ ದಾನೆ ಕಂಚ ಬರ್ಪಿನಿ ಪನ್ಪಲ್ ಎಂಚಿನಿಗೆ ಬರ್ಪುಣ ಹೆಂಗ್ ಗೊತ್ತಾಪುಜಿ ಮಾರ್ರೆ
ಓಡೆ ಮದುವೆ ದೇಕ್ಲ ಪಾಡ್ದು ಒಂದೇ ಕೊಡ್ತಾನಾಗ ಅವು ಪಬ್ಲಿಕ್ ಕೊರಿಬೇಕ ಅನ್ಲಿಸ್ಟೆಡ್ ಪಾಡ್ದು ಮಲ್ತೀನಿ ಪಬ್ಲಿಕ್ ಕೊರಿಬೇಕು ಅವ್ಳು ಕಾಪಿ ರೈಟೇ ಬರ್ತೀನಿ ನಾವು ಲೇಬಲ್ ನಮ್ಮನೆ ವೀಡಿಯೋ ಎತ್ತು ಪಾಡ್ನ ತೇ ಭಾರಿ ಬಂಗ ಇಂಕ ಮಸ್ತ್ ಒಂದು ಹಾಕೊಂಡು ಗೊತ್ತನೆ ಬಕ್ ಎಂಜಿನ ಪಾಡ್ನು ನಮ್ಮ ಅನ್ನು ಅವೇ ಒಂಜಿ ಕಡೆ ಏತು ಜನ ಸ್ವಂತ ವಿಡಿಯೋ ಪಾಡೋಲಿ ಬಕ್ಕ ಎಂಗಲ್ ಅಲ್ತ ಯಾನ್ ಒಂಜಿ ಒಂದು ಒಂದು ಮಲ್ತಿತ್ತೆ ಅವು ಫುಡ್ ಫಾಲ್ಸ್ ತೆರಪಿದ ಅಕುಲ್ ಪಂಡಿರಿ ಈ ವಿಡಿಯೋ ಎತ್ತು ಪಾಡ್ಲಿ ಅಕ್ಲೆ ಗೊತ್ತಿತ್ತು ನಾನು ವಿಡಿಯೋ ದೆಪ್ಪನ ಸ್ಟೈಲ್ ಆಗ್ಲೇ ಗೊತ್ತಾಣ ಆಮೆ ಈಗೆಂಡ ಕೇಳಿರಿ ಇದ ಚಾನಲ್ ಉಂಡೆ ಆ ಪಂಚ ಕಡೆ ಚಾನಲ್ ಉಂಡು ಅಕುಲೆ ಪಂಡಿರಿ ಇದ ಚಾನಲ್ ಉಂಡೆ ಅಂಚನೆ ಪಾಡ್ಲಿ ಎಲ್ಲ ಎಂಗ್ಲು ಡಾಕ್ಟರ್ ಬರ್ಪೇರು ಡಾಕ್ಟರ್ ನಮ್ಮ ಪೂರ ವಿಡಿಯೋ ದೆತ್ತು ದೀರ್ ಪಾಡ್ಲೆ ಪಂಡೀರು ಅಂಚ ಪಾಡೆ ಪಾಡ್ತು ನಂಗೆ ಬಕ್ಕ ಅಕ್ಕಲು ಪಂಡೆ ಯಾನ್ ಪಂಡೆ ಮುಲ್ಪದ ಈ ವಿಡಿಯೋ ಪಾಡ್ರೆ ಆಪುಜಿ ಬಕ್ಕಲ ನಿಕಲ ಸಮಾಧಾನಗೋಸ್ಕರ ಏನು ವಿಡಿಯೋ ಮಲ್ಪೆ ಪಂಡೆ ಬಕ್ಕ ಪಂಡೆ ಇಂಚೆ ಕಾಪಿ ರೈಟ್ ಬೈದ್ ನೈಕ ಅವಳು ಅಕ್ಕಲ್ನ ಸಂಸ್ಥೆಡಿ ಕೇಣಿಯರಿಗೆ ಅವಳು ಎಂಕಲ್ ಅಪ್ಪಗ ಅಕ್ಕಲು ಪಂಡೆಯರಿಗೆ ದುಂಬುದ ಏರ ಓರಿಯೇ ಇತ್ತೆಗೆ ಪಣ ಇತ್ತಿಜ್ಜಿಗೆ ಆಯೇ ಇಂಚ ಪಾಡ್ರೆ ಬಿಡ್ತದು ಪಣ ಸ್ಟ್ರೈಕ್ ಅಂತ ಪಂಡ ಒಂಥರ ಅವಳು ರಿಪೋರ್ಟ್ ಮಲ್ದೆ ಪನ್ಪೇರು ಅಂಚ ಪನ್ಪೇರು ಅಂಚ ಇಡೀ ಊರಿಗೆ ರಿಪೋರ್ಟ್ ಮಲ್ದೇನದ ಅದನ್ನ ಹಿಂಗೆ ಗೊತ್ತಾಪುಜಿ ಮಾರ್ರೆ ಎನ್ನ ವೈಟಿಡಾ ಎನ್ನ ವೈಟಿಡ್ ಸಮಸ್ಯೆ ಪೋಡ ಅಂಚೆ ಎತ್ತಂಡ ಎನ್ನ ಚಾನಲ್ ಸಮಸ್ಯೆ ಪೋಡ ಎನ್ನ ಚಾನಲ್ ಸಮಸ್ಯೆ ಎತ್ತನ ಅಂಚ ಆಪುಂಡೆ ಅಯ್ಯೋ ಅವನ್ ಹೇಳಕ್ಕೇನು ಆ ಸಮಸ್ಯೆ ಅಂತ ಇಂಕ್ ಗೊತ್ತಾಪುಜಿ ಮಾರೆ ದಾದನ್ ಯಾನೆ ಕೇಡಲ್ಲ ಕೇನ್ ತೂಕ ಅವೇ ಓ ಅಡಿಪು ಊರುಗೊರಿ ಏರ್ಪೋರ್ಟ್ ಮಲ್ತೆ ತೋಜುಡು ಅಂದ ಇಡೀ ಊರಿಗೆ ಮಲ್ದೆ ತೋಜುಡು ಅಂಚದು ಎಂಕ್ ಇಂಚೆನೆ ಬರ್ಪೇನು ತೋಜೋಡು ತೇಪಣ ಎಂಗಲ ಗಣೇಶ್ಪುರ ಬ್ರಹ್ಮಕಲಶ ಪಡತೆ ಅಲ್ತಲ ಎಂಗ್ಲೆ ವಿಡಿಯೋ ಬಿಲ್ಕುಲ್ ಪಾಡ್ರೆ ಆಪೋಚಿ ಮುರನಿ ಹೊರೆ ಕಾಣಿಕೆ ಪಾಡಿಯ ಅಂಡ ಅಲ್ತ ಪುದರ್ ಪಾಡ್ದು ಪಾಡಿನ ಅದು ಖಾಲಿ ಹೊರೆ ಕಾಣಿಕೆ ಬಂದು ಪಾಡಿಯ ಅತ್ತೆ ಅವು ಆಂಡ ಅವು ಕಾಪಿ ರೈಟ್ ಬೈ ಇಚ್ಚಿ ಲಚ್ಚು ಅಣ್ಣನ ಕಾಂಟ್ಯಾಕ್ಟ್ ಮಲ್ಪುಲೆ ಏರ್ ಲಚ್ಚು ಅಣ್ಣೆ ಆರೆ ದುಬೈದಾರ ಫಾರಿನ್ ದಾರೆ ಲಚ್ಚು ಲಾಗ್ಸ್ ಆರ ఆయన ಮಾತ್ರ ಪಾಡ್ಯಾರೆ ಮಲ್ಲತ್ತೆ ತೋಜೋಡು ఆయన ಮಾತ್ರ ಪಾಡ್ಯಾರೆ ಮಲ್ಲತ್ತೆ ತೋಜೋಡು ದುಬೈ ಆರ್ ಲಂಚ್ ಲಾಗ್ಸ್ ಅತೆ ಅಯ್ಯೋ ಅರೆ ನೆಂಚನೆ ನಾನು ಕಾಂಟ್ಯಾಕ್ಟ್ ಮಾಡ ಅವು ಪಣದ ಅದು ನಮ್ಮ ಎದುರು ಎದುರಿತ್ತು ನಮ್ಮ ಮೊಬೈಲ್ ದಪ್ಪರ ಒಂದು ನನಗೆ ಗೊತ್ತಾಗ್ಬಿಡ ತೆಕ್ಲೆಗೆ ಹೆಂಗ ಕಾಂಟ್ಯಾಕ್ಟ್ ತೂಕ ದೇವರು ಎಂಚೆತ್ತ ಇರ್ತು ಕೈ ಬಕ ಡಿಲೀಟ್ ಮಾಡ್ಬೇಕ ಮ್ಯೂಟ್ ಮಲ್ಪೋಲಿ ಅವು ಹೆಂಗೆ ಗೊತ್ತುಂಡು ಮ್ಯೂಟ್ ಮಲ್ತೊಂದು ಮಲ್ಪಾರೆ ಯಾನ್ ಬಕ್ಕಿತ್ತೆ ಮ್ಯೂಟ್ ಮಲ್ಪಲ್ಲ ಪೂಪುಜಿ ಯಾನ್ ಬಕ್ಕಿತ್ತೆ ಡಿಲೀಟೇ ಮಲ್ಪುನವೇನು ಬೊರ್ಚಿ ಬಕ ನಮ್ಮ ಚಾನಲ್ಗೆ ಎಫೆಕ್ಟ್ ಆಪಿನ ಬೊರ್ಚಿಂದೆ ಬಕ ಪದ್ಯ ಹೆಜ್ಜಿನ ಹೆಂಚಿನ ಆರು ಊರುಡುಲ್ಲೇರೆ ಅಂದೆ ಊರುಡುಲ್ಲೇರೆ ಓಕೆ ಓಕೆ ಇತನಿ ಕುಲೀರ್ ಒಂದೇದ ಪಾಡ್ಜಾರೆ ಪುತ್ತೂರ್ದ ಇರೆಗ್ ದಾದಾಣ್ಣ ಕಾಪಿ ರೈಟ್ ಸ್ಟ್ರೈಕ್ ಅವು ಪೂರ ಬತ್ತನೆ ಇಜ್ಜಾತೆ ನಮ್ಮ ಊರ್ದ ಪಾಡ್ರೆ ನಮಕೆ ಇತ್ತೆ ಇನ್ನು ಯಾನ್ ಪೋತುಜಿ ಮುರನಿಂಚ ನನ್ನ ಎಲ್ಲ ಪೋಣ ಊರ್ದ ಮಲ್ಪೋಡು ತೂವೋಡು ಪಾಡ್ದು ಅದಕ್ಕ ಬಾಕಿ ಯಾನ್ ಬೇತೇನೆ ಸೌಂಡ್ ಪೂರ ಬೇತೇನೆ ಪಾಡ್ನತೆ ಪದ್ಯದ ಭಜನೆದ ಪೂರ ಪಾಡ್ನತೆ ಅಂಚ ತೂವೋಡು ಅವು ಪೂರ ಅದೆಲ್ಲ ಗೊತ್ತಾಯ್ತು ಅಂಚೆ ಯಾನ್ ಓಲು ತಿಂಗಳು ಕೇರಳ ಪೋದು ಬೈದ ಅಲ್ತ ಪಾಡ್ದು ಜನೆ ಅವಳ್ದೆಲ್ಲ ಕಾಪಿ ರೈಟ್ ಬೈಜ್ಜಿಂಕ್ ಈರು ಹೊರ ಪಿದೈ ಪೋದು ವಿಡಿಯೋ ಮಲ್ತು ಪಾಡ್ಲಿ ಅಂದು ಯಾನು ಕೇರಳ ಪೋತೆ ಹೊರನಾಡು ಪೋತೆ ಅಲ್ತ ವಿಡಿಯೋ ಪಾಡ್ದೆ ಅಲ್ತ ದಾಲ ಕಾಪಿ ರೈಟಿಂಗ್ ಬೈದಿನಿ ಇಜ್ಜಿಂಕ್ ಮುಲ್ಪದ ಮಾತ್ರ ಎಂಕಲ್ಲ ಏರಿಯಾದ ಎಂಕುಲು ಹೋಯ್ತು ಯಾನ್ ಒಳ್ಳೆ ಪೋಂಡ ಅವಳು ವಿಡಿಯೋ ಮಲ್ತಂಡ ಇಂಚ
ಬರ್ಪುಣಿ ಎಂಜಿನಂದೇ ಗೊತ್ತು ಈ ಕೋಡೆ ಮದ್ಮೇಲೆ ವಾಲ್ ಏತ್ ಮಲ್ಲ ವಾಲ್ ಗೊತ್ತನೆ ಅಲ್ತ ಏನ್ ಪಾಡಿಯೆ ಪಣ ಪದ್ಯ ಪುರ ಪಣ ಗೊತ್ತುಂಡು ಅವ್ರು ಪದ್ಯ ಒಪ್ಪುಂಡು ನಮ್ಮ ಬೇತೆ ನಮ್ಮನೆ ಒಂಚು ಬಿದ್ದೇದ ವಯಸ್ಸು ಬರೋದು ಮಲ್ತು ಪಾಡ್ದೆ ಅನ್ ಗೊತ್ತಾಂಡೆ ಅವು ಒಂದೇತ ಸಾಂಗ್ ದಾಲ ಅವು ಡಸ್ ನಾಟ್ ಯುವರ್ ಎಫೆಕ್ಟ್ ಯುವರ್ ಚಾನಲ್ ಬರ್ಪುಂಡು ಅವು ದಾಲ ಎಫೆಕ್ಟ್ ಇಜ್ಜವು ಬಕ್ಕ ಒಂದು ಕಾಪಿ ರೈಟ್ ಓನರ್ ಸ್ಟ್ರೈಕ್ ಅವು ಅಂಚ ದೇವಸ್ಥಾನದ ಕುಲ್ವಂದಿರ ಏರ್ ಬಂದ್ರೆ ಗೊತ್ತಪ್ಪ ಸಿಂಗ್ ಸತ್ಯ ಅನ್ನಂದು ಎಂಗಲ ಊರ್ದಾಯನೆ ತೋಜುಡೇರ ಮಲ್ತುಪ್ಪೋಡು ಎಂಕ ಅಂಚಾಪುಂಡು ಊರ್ದಾಕುಲು ಏರ ಪಂಡದಾದ ಹೋತು ನಾನೊಂಜಿ ಎನ್ನ ಮೆಗ್ಗೆನ ಬಾಲೆ ಒಂಜಿ ತುಳು ಕಿರುಚಿತ್ರಡ್ ಇತ್ತೆ ಮನೋಗತ ಪಂದ್ ಕಿರುಚಿತ್ರಡ್ ಇತ್ತೆ ಐತೆ ಆ್ಯನ್ ವಿಡಿಯೋ ಮಲ್ತು ಪಾಡ್ದಿತ್ತೆ ಅವು ಚಾನಲ್ಡ್ ಫಸ್ಟ್ ಚಾನಲ್ಡ್ ಅಂಚ ಅವು ಚೂರು ಪಿದೈಡ್ ಸ್ಪಂದ ಆತನು ಪಂಡ ವಿಡಿಯೋ ಎನ್ನ ಚೂರು ಪಿದೈಡ್ ಸ್ಪ್ರೆಡ್ ಆದಿತ್ತು ನಾವು ವಿಡಿಯೋ ಯಾನ್ ಪಾಡ್ದಿನ ಲಾಗ್ಸ್ ಕೆಲವು ಕೇಂದಿತ್ತೇರಿಂಚ ಅಂಚ ಐಡ್ದು ಬಕ್ಕ ಇಂಕ ಅವು ಸ್ಟೇಜ್ ದಾದ ಆಡ್ತುಲೆ ಅವಕ್ಕೆ ಇಂಕ ಓವಿಕ್ಲ ಪಾಡ್ರೆ ಆಪುಜಿ ಐದು ಬಕ್ಕ ಅವೇ ಒಂಜಿ ಅನ್ ಪಾಡ್ದಿನ ಆ ಸ್ಟೇಜ್ ಡಾಯ್ನ ಎಂಕಲ್ ಅಲ್ಪದ ಸ್ಟೇಜ್ ಡಾಯ್ನ ಐದು ಬಕ್ಕ ಅವು ಪಿದ ಇಬ್ಬರು ಗೊತ್ತಾಣತೆ ಲಾಗ್ ಮಲ್ಪೆ ಬಂದು ಐದು ಬಕ್ಕ ಒಂದಾಯ್ನ ಇಂಕ ಬಕ್ಕ ಬೇತೆ ಓವ್ಲ ಆ ಸ್ಟೇಜ್ ಡಾಯ್ನ ಓವ್ಲ ಪಾಡ್ರೆ ಆಪುಜಿ ಇಂಕ್ ಓನರ್ ಕಂಟೆಂಟ್ ಅಂಚೆ ಬರ್ಪುಂಡು ಅದನ್ನ ದೇವಸ್ಥಾನ ದಕ್ಕಲು ಮಲ್ಪುಜೇರಿ ದೇವಸ್ಥಾನ ದಕ್ಕಲಿದೆ ಯೂಟ್ಯೂಬ್ ದಕ್ಕಲಿ ಚಾನಲ್ ಪೂರ ಲೆಪ್ಪದ ಶೂಟ್ ಮಲ್ಪುಜೇರಿ ಯಾನ ಏಕ್ ಪನ್ಪಿನಿ ಇದೆ ನಮ್ಮ ಬಂದು ಇದು ಯೂಟ್ಯೂಬ್ ದಕ್ಕಲು ಚಾನಲ್ ಲೈವ್ ಪೂರ ಪಾಡುವಿರ ಅಕ್ಲಿ ಇದೆ ಬರ್ಪುಜಿ ಅಂಚೆ ಪನ್ಪಿನಿ ನಾನು ಐತೆ ಎಂಗಲ ಮೊಲ್ತ ದೇವಸ್ಥಾನದ ಲೈವ್ ಬರೋ ಒಂದು ಉಂಡು ಅನ್ನಂದು ಈರ ನಾನು ಅಲ್ಪದ ವೀಡಿಯೋ ಪಾಡೊಚ್ಚಿ ಅವು ಅಂದ ಅಲ್ಪದ ವೀಡಿಯೋ ಪಾಡಲ್ಲ ಆಡ ಎಂಕಲ್ಲ ಎಂಗಲ ಒಂದೇ ಮದುವೆ ಆತಿನ ಅವಲ ವಾಡ್ರೆ ಇಜ್ಜತ ಮಾರ್ರೆ ಅವೇ ಬಂಗ ಹಾಪಿನ ಎಂಕ್ ಆತು ವೀಡಿಯೋ ಮಲ್ತು ಎಡಿಟ್ ಮಲ್ತು ರಾತ್ರಿ ಎಡಿಕೊಲ್ದು ಎಡಿಟ್ ಮಲ್ತು ಏತು ಒಂಜಿ ನಾ 2-3 ಗಂಟೆ ಕೊಡ್ಕೊತೀನಿ ಒಂಜಿ ಎಡಿಟ್ ಮಲ್ಪೆರ ಒಂಜಿ ವೀಡಿಯೋ ಹೊಸತ್ ಪೇಸ್ಟ್ ಇರ್ಕಲ್ಲ ಅಲ್ಲ ಮಲ್ಲ ಈರು ನಾನು ಅಲ್ಪದ ವೀಡಿಯೋ ಪಾಡೊಚ್ಚಿ ಈರು ಪದ್ಯ ಪಂದು ವೀಡಿಯೋ ಪಾಡ್ಲೆ ಪದ್ಯ ಅವು ಮಿಕ್ಸ್ ಕಂಟೆಂಟ್ ಪಾಡ್ರೆವಲ್ಲಿ ಅಂದೆ ನಮ್ಮೈತೆ ಲಾಗ್ ಮಲ್ಪುನತೆ ಇತ್ತೆ ಆನ್ ತೂಪೆ ಇನ್ನಿತ್ತೆ ಅವು ಐ ಕೊಂಜಿ ಮದಿಮೆದೆ ಕೊಂಜಿ ಪದ್ಯ ಪಾಡ್ವೆ ಪದ್ಯ ಪಂಡ ಯಾನೆ ಪದ್ಪಿನ ಪದ್ಯ ಓನ್ ಪಾಡ್ವೆ ಎಂಚ ಹಾಕೊಂಡು ತೂಪೆ ಅವೇನು ಪೂರ ಮ್ಯೂಟ್ ಮಾಡ್ತದೆ ಪೂರ ಒಂಜಿ ಮದ್ಮೆಗೆ ಸಂಬಂಧಪಟ್ಟಿನ ಒಂಜಿ ಪದ್ಯ ಪಾಡ್ವೆ ತುಪ್ಪೆ ಯಾನೆ ಒಂಜಿ ನಲ್ಲ ಎಣ್ಣೆ ಪಂದು ಪಾಡ್ವೆ ಅಂಚ ಮಲ್ಪ ತುಪ್ಪೆ ಅಂಚ ವೀಡಿಯೋ ಮಲ್ದು ಎಂಕಡ ಬರ್ಲಿ ಯಾರು ಮಾಡ್ರೆ ಇರಗಿಲ್ಲ ಅಂಚ ಹತ್ತಿರದಲ್ವ ದೇವ ಅಯ್ಯೋ ದೇವ ಅತ್ತಾಯ್ತು ಎಲ್ಲ ಪೂರ ಪಾತಿರ್ದಿಲ್ಲ ಪೂರ ಉಂಡತೆ ವೀಡಿಯೋಡು ಎಲ್ಲರಿಗೂ ಪೂರ ಬಂತಿರೋಡತೆ ಐದದಲ್ವ ಐದು ಕಟ್ಟುವಲ್ವ ಅಪ್ಪ ಜೊತೆ ವಾಯ್ಸ್ ಆತೊಂದು ಇಜ್ಜತೆ ಐಕ್ ಒಂಥರ ಪದ್ಯ ಖಾಲಿ ನಮ್ಮನೆ ಪದ್ಯ ಬಂದು ಪಾಡ್ರೆ ನನತೆ ತುಪ್ಪಿ ನಾವು ಆತಿ ವೀಡಿಯೋ ಹೆಂಗೆ ವೇಸ್ಟ್ ಮಾಡ್ಬಾರ ಮನಸ್ಸಿಜ್ಜಿ ಮದ್ಮೆದ ವೀಡಿಯೋ ಇಂತ ತೂಪಿನಿ ತೇನೆ ಅವೇ ಒಂಚೂರು ಟೈಮ್ ಓಡಿತ್ತೆ ಚೂರು ಬಿಸಿ ಇಲ್ಲತೆ ಒಂಜಿ ಪೂರೆಕ್ಲ 4 ಲೈನ್ ಪದ್ಯ ಪಾಡ್ದು ಅವೇನೆ ಫುಲ್ ಪದ್ಯನೇ ಪಾಡಿ ನನ್ನ ಪದ್ಯನೇ ತೂ ಆಡ್ಪುರಲ್ಲ ಅತಿ ಅವು ಕೆಲವರು ತೆಲಿಪೇರಿ ಪದ್ಯ ಪಾಡ ಅಂಚೆಡ್ಡೆ ಆಗುಜಿ ಓಕೆ ದಾಲ ಆಪುಜಿ ಪದ್ಯ ಪಲ್ಲೆ ಓಕೆ ಪದ್ಯ ಪನ್ಪೆ ತೆಲಿಪೊಚ್ಚಿ ಮಾತ್ರ ಅವೇ ವೀಡಿಯೋ ಫುಲ್ ತೂಲೆ ಮಾತ್ರ ಅಯ್ಯೋ ಇದು ನಾನು ವಿನೀತ್ ವೀಡಿಯೋ ಭಾರಿ ಬಂಗ ನಾನು ವೀಡಿಯೋ ತೂಯರ್ಲ ಆಪುಜಿ ಬಿಸಿ ಒಂಚೂರು ಮುಲ್ಪ ಏತು ಜನ ಒಳ್ಳೆಯರು ಯೂಟ್ಯೂಬ್ ದಾನ ಅಂಜಿ ಹೆಂಗ ಅಲ್ಪ ಮುಲ್ಪ ಆತ ಇಜ್ಜೇರಿ ಯೂಟ್ಯೂಬ್ ದಾಕಲು ಯೂಟ್ಯೂಬ್ ಮಲ್ಪ ನಕಲಿ ಗೊತ್ತಲ್ಲೇ ಮುಲ್ಪ ಭಾರಿ ಕಡಿಮೆ ಯೂಟ್ಯೂಬ್ ಇಜ್ಜಿ ಭಾರಿ ಕಡಿಮೆ ಬಣ್ಣ ಭಾರಿ ಕಡಿಮೆ ಮುಲ್ಪ ಯೂಟ್ಯೂಬ್ ದಾಕಲು ಏರಾವು ಸ್ಟ್ರೈಕ್ ಅಂದೇರ ಲಾಗ್ಸ್ ಪೂರ ಮಲ್ಪುನ ಯಾನೆ ತೋಜೋಡು ಮುಲ್ಪ ಬೇತೆ ದುಮ್ಮು ಪೂರ ಇತ್ತೇರು ಮುಲ್ಪ 4-5 ಜನ ವೀಡಿಯೋ ಬಂತು ಅಕ್ಲೆ ಪಂಡದ ಆಲ ಒಂದು ಗೊತ್ತಾಯ್ ಜತೆ ಆಯ್ತಾ ಅಡೆಗೆ ಉಂತುದೇರು ಅಡೆಗೆ ಉಂಡಕಲ್ಲ ಒಂದು ಅಂಚ ಏನು ನಂದೇ ಗೊತ್ತುಜಿ
ಎನ್ನ ಈರ್ನ ವೀಡಿಯೋ ಫುಲ್ ತುಪ್ಪೆ ಜಗಣ್ಣ ಯಾನ್ ಈರ್ನ ವೀಡಿಯೋ ಫುಲ್ ತುಪ್ಪೆ ಯಾನ್ ಈರ್ನ ವೀಡಿಯೋ ಫುಲ್ ತೂದೆ ಐಟ್ ಒಂದು ಪಾಡುವೆ ಒಂದು ಪಾಡು ಏತ್ ನಿಮಿಷ ತೂತೆ ಅನ್ನದೆ ಅವು ಪಾಡುವೆ ಫುಲ್ ತೂತ್ ದಯಪಂಡ ಈರ್ಲೆಂಗಲ್ಲ ಫುಲ್ ತೂಪರತೆ ಐ ಕ್ಯಾನ್ ಫುಲ್ ತುಪ್ಪೆ ವೀಡಿಯೋ ಅವೇ ಮುಲ್ಪ ಎಂಚಿನ ಸ್ಟ್ರೈಕ್ ಅಂದರೆ ಎಂಕ ಮುರಾಣಿ ಗೊತ್ತಾಣ ಪೊಂಜ ಥೆರಪಿದ ಪೊಂಜ ಪಂಡು ಇಂಚೆಂಚ ಉಂಡು ನಿಕಲ್ನ ಪಂಡ್ ಐ ಕ್ಯಾನ್ ಪಂಡೆ ಅವು ಅಂಜು ಬೊರ್ಚಿಂಕ ಅಕಲ ಕಂಟೆಂಟ್ಲ ಬೊರ್ಚಾನು ಏರೆಲ್ಲ ಕಾಂಟ್ಯಾಕ್ಟ್ಲ ಮಲ್ಪೊಚ್ಚಿ ಪಂಡೇನು ಪಡ್ಯಾನ್ ಬತ್ತಿನ ಎಂಕ್ ತಿಕ್ಕಿನೇನು ಪಾಡ್ನು ಪಂಡೇನು ಒಂದು ತೂನಾಗ ಒಂದು ಭಯಂಕರ ಒಂದು ಆತನು ಮಾತೆಕ್ಲ ಕಾಪಿರೈಟ್ ಓನರ್ ಕಂಟೆಂಟ್ ಒಳಗೆ ಬರ್ಪಿನ ಮಂಡೆ ವೆಚ್ಚಾಪುನು ಜನನೇ ಮಲ್ತು ಪಾಡ್ದೇರ ಅಂದು ಓನರ್ ಕಂಟೆಂಟ್ ಎಂಕ್ ತೆಲಿ ಕೆಲವರು ಆವಿಯ ಜಗಂಡೆ ನಾನು ಲೈವ್ ಎಂಡ್ ಮಲ್ಪೆ ನಾನು ನಮ್ಮ ಪಾತೇರಿ ಗೊತ್ತೇ ಇಜ್ಜಿ ಥ್ಯಾಂಕ್ ಯು ಸೋ ಮಚ್ ಜಗಣ್ಣ ಲೈವ್ಗೆ ಬತ್ತು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಓಕೆ ಬಾಯ್ ಜಗಣ್ಣ ಉಲ್ಲರೆ ಆಯನ ಬರ್ಚಿ ಗುಡ್ಲೇತೆ ಅಪ್ಪರ ಯಾಂಗೆ ಅಂಚಪುರ ಯಾನ್ ಪನ್ ಪುಜ್ಜಿಗೆ ಆಕಲ್ ನಂದಾಕಲ್ ಈಗ ಅಂಚ ಈರು ಓನರ್ ಯಾನ್ ಓನರ್ ಎಂಕೆ ಮಾಡ್ರಿಚ್ಚಿ ಎಂಕೆ ಪಿರ ಓನರ್ ಏರ ಪಾಡ್ದೇರು ಒಂದು ಬರ್ಪುಡವಳು ಎಂಗಲ್ಲಿಲ್ಲದೇ ಮದುವೆ ಆಯ್ನ ಮೆಹಂದಿ ಆಯ್ನ ಪುರ ಹೆಂಗೆ ಮಾಡ್ರಿಚ್ಚಿ ಓನರ್ ಕಂಟೆಂಟ್ ಓಕೆ ಬಾಯ್ ಜಗಣ್ಣ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತದೆ ಸಪೋರ್ಟ್ ಮಾಡ್ತೀನಿ ಏರ್ ಪೂರ ಲೈವ್ಗೆ ಬರ್ತದೆ ಸಪೋರ್ಟ್ ಮಾಡ್ತಾರೆ ಮಾತಾಡಲ್ಲ ಮಸ್ತ್ ಥ್ಯಾಂಕ್ಸ್ ಬೈ 9 ಗಂಟೆ ಲೈವ್ ಉಂಡು ಬರ್ತದೆ ಸಪೋರ್ಟ್ ಮಾಡ್ಪ್ಲೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಜಗಣ್ಣ